ಹಲೋ ನಮಸ್ಕಾರ. ವೆಲ್ಕಮ್ ಟು ವಿಷನ್ ಇಂಡಿಯಾ ಸೀಸನ್ 2. ಇದು ವಿಷನ್ ಇಂಡಿಯಾ ಸೀಸನ್ 2. ಕಳೆದ 13 ಯಶಸ್ವಿ ಕಂತಿನ ಬಳಿಕ ಇವತ್ತು 14ನೇ ಕಂತನ್ನ ನೀವೆಲ್ಲರೂ ಕೂಡ ಪೇ ಮಾಡಿದ್ದೀರಾ. ಅಂಡ್ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು ನಮ್ಮ ಅದೃಷ್ಟ ತುಂಬಾನೇ ಚೆನ್ನಾಗಿದೆ. ಕಳೆದ ಕೆಲವು ದಿವಸಗಳಿಂದ ನಾವು ಮುಟ್ಟಿದ್ದೆಲ್ಲ ಚಿನ್ನ ಆಗದಿದ್ರು ಕೂಡ ನಾವು ನಿರೀಕ್ಷಿಸಿದಂತೆ ನಮ್ಮ ಜೀವನ ನಡೀತಾ ಇದೆ. ಹಾಗಾಗಿ ಇವತ್ತಿನ ದಿವಸವನ್ನು ಕೂಡ ನಮ್ಮ ಅದೃಷ್ಟ ತುಂಬಾನೇ ಚೆನ್ನಾಗಿರಬಹುದು ಅನ್ನುವಂತಹ ಕುತೂಹಲದಿಂದ ಕಾಯ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ವೆಲ್ಕಮ್ ಮಾಡ್ಕೊಡ್ತಾ ಇವತ್ತು ಏನೆಲ್ಲ ಬಹುಮಾನ ಇದೆ ಅನ್ನುವಂಥದ್ದನ್ನ ಗಮನಿಸೋದಾದ್ರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಪೇಮೆಂಟ್ ಮಾಡೋದಕ್ಕಿಂತ ಮುಂಚೆ ತಾವೆಲ್ಲರೂ ಕೂಡ ಗಮನಿಸಿಕೊಂಡು ಇರ್ತೀರಾ ಏನು ಬಹುಮಾನ ಇದೆ ಅಂತ ಹೇಳಿ. ಸ್ಪೆಷಲಿ ಇವತ್ತಿನ ಬಂಪರ್ ಬಹುಮಾನವನ್ನ ನೋಡೋದಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಕನಸಿನ ಒಂದು ಆಸರೆ ಅಂತಾನೆ ಹೇಳಬಹುದು. ಅದು 2BHK ಮನೆ. 2BHK ಮನೆಯನ್ನ ಗೆಲ್ಲುವಂತಹ ಅವಕಾಶ ಒಬ್ಬ ವ್ಯಕ್ತಿಗೆ ವಿಷನ್ ಇಂಡಿಯಾ ಸೀಸನ್ 2 ನೀಡ್ತಾ ಇದೆ. ಜೊತೆಗೆ 10 ಜನರಿಗೆ ಐಫೋನ್ 13 ಗೆಲ್ಲುವಂತಹ ಅವಕಾಶ. ಇದು ಎಲ್ಲವೂ ಕೂಡ ಬಂಪರ್ ಬಹುಮಾನದಲ್ಲಿ ಸಿಗುವಂತಹ ಅವಕಾಶಗಳು. ಇದಕ್ಕಿಂತ ಮುಂಚೆ 50 ಜನರನ್ನ ಚೂಸ್ ಮಾಡಿ ಗೋಲ್ಡ್ ರಿಂಗ್ ಅನ್ನ ಗೆಲ್ಲುವಂತಹ ಅವಕಾಶಗಳು ಕೂಡ ಇದೆ. ಹಾಗಾಗಿ ಇವತ್ತಿನ ಟೋಟಲ್ ಆಗಿ 61 ಜನ ಅದೃಷ್ಟವಂತರನ್ನ ಚೂಸ್ ಮಾಡುವಂತ ಅವಕಾಶಗಳಿದೆ. 61ರಲ್ಲಿ ಒಬ್ಬ ವ್ಯಕ್ತಿ ಅಂತೂ ಭರಪೂರ ಬಹುಮಾನ ಅಂತಾನೆ ಹೇಳ್ಬೋದು. ಅಂದ್ರೆ 2BHK ಮನೆಯನ್ನ ಗೆಲ್ಲುವಂತ ಅವಕಾಶಗಳು ಕೂಡ ಇದೆ. ವಿಷನ್ ಇಂಡಿಯಾ ಮೊದಲ ಸೀಸನ್ ಅನ್ನ ಯಶಸ್ವಿಯಾಗಿ ಮುಗಿಸಿ ಈಗ 2ನೇ ಸೀಸನ್ ಅನ್ನ ಮುಂದುವರಿಸಿದೆ. 2ನೇ ಸೀಸನ್ ಅಲ್ಲಿ 13 ಯಶಸ್ವಿ ಕಂತುಗಳನ್ನ ಕೂಡ ಮುಗಿಸಾಯಿತು. ಇವತ್ತು ನಡೀತಾ ಇರುವಂತದ್ದು 14ನೇ ಕಂತು. ಹಾಗಾಗಿ 14ನೇ ಕಂತಿಗೆ ವೆಲ್ಕಮ್ ಮಾಡ್ಕೊಳ್ತಾ ಮುಂದ್ಗಡೆ ಇರುವಂತಹ ನಮ್ಮ ಫೈನಲ್ ಡ್ರಾ ಮಾಡುವಂತಹ ಬಾಕ್ಸ್ ಅನ್ನು ಗಮನಿಸುವುದಾದ್ರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಕಾಯಿನ್ಸ್ ಗಳಿಲ್ಲ, ಎಂಟಿ ಬಾಕ್ಸ್ ಇರುವಂತದ್ದು. ಈ ಕಡೆ ಬರೋದಾದ್ರೆ ಮೊದಲ ಟ್ರೇ ಎತ್ತ ನಾವು ಹೋಗ್ತಾ ಇದೀವಿ. ಮೊದಲ ಟ್ರೇ ಎ ಸೀರೀಸ್ ನಿಂದ ಗಮನಿಸಬಹುದು. ಎ ಸೀರೀಸ್ ನಿಂದ ಪ್ರಾರಂಭ ಆಗ್ತಾ ಇರುವಂತಹ ನಂಬರ್ 7986 ಇಂದ ಪ್ರಾರಂಭ ಆಗಿ ಈಗ ಡಿಸ್ಪ್ಲೇ ಅಲ್ಲಿ ಕಾಣ್ತಾ ಇರುವಂತದ್ದು ಎ ಸೀರೀಸ್ 9653. ಮೊದಲ ಟ್ರೇ ಈಗ ಡಿಸ್ಪ್ಲೇ ಆಗ್ತಾ ಇರುವಂತದ್ದು ಎ ಸೀರೀಸ್ ನಿಂದ. ತಮಗೆ ತಮ್ಮ ಗಮನಕ್ಕೂ ಕೂಡ ಬಂದಿರುವಂತೆ ಮತ್ತೊಮ್ಮೆ ನಾವು ಇದನ್ನ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ವಿ. ಇದು ಸೀಸನ್ 2 ಆಗಿರೋದ್ರಿಂದ ಇಲ್ಲಿ ನಂಬರ್ಗಿಂತ ಹೆಚ್ಚಾಗಿ ಅದರ ಮುಂದ್ಗಡೆ ಇರುವಂತಹ ಸೀರೀಸ್ಗಳು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ತಾವು ಡಿಸ್ಪ್ಲೇ ಅಲ್ಲಿ ಗಮನಿಸ್ತಾ ಇದ್ದೀರಾ, ಎ ಸೀರೀಸ್ ನಿಂದ ಪ್ರಾರಂಭ ಆಗಿರುವಂತಹ ನಂಬರ್, ಎ ಸೀರೀಸ್ ನಿಂದ ಪ್ರಾರಂಭ ಆಗಿರುವಂತಹ ನಂಬರ್ಗಳು ಈಗ ಡಿಸ್ಪ್ಲೇ ಆಗ್ತಾ ಇರುವಂತದ್ದು. ಅಂದ್ರೆ ಯಾವುದೇ ಬಹುಮಾನದ ಲಕ್ಕಿ ನಂಬರ್ಗಳು ಅನೌನ್ಸ್ ಆದಂತ ಸಂದರ್ಭದಲ್ಲಿ ತಮ್ಮ ನಂಬರ್ಗಿಂತ ಹೆಚ್ಚಾಗಿ ಇಲ್ಲಿ ಸೀರೀಸ್ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಯಾಕಂತ ಹೇಳಿದ್ರೆ A to Z ನ ಒಳಗಡೆ ಒಟ್ಟು 9 ಸೀರೀಸ್ಗಳಿವೆ. ಆ 9 ಸೀರೀಸ್ಗಳಲ್ಲಿ ನಾವು ನಂಬರ್ಗಳನ್ನ ಡಿವೈಡ್ ಮಾಡಿ ನೀಡಿರ್ತೀವಿ. ಈಗ ಮೊದಲ ಟ್ರೇ ಅಂತ ಹೋಗೋಣ. ಮೊದಲ ಟ್ರೇ ಎ ಸೀರೀಸ್ ನಿಂದ ಪ್ರಾರಂಭ ಆಗಿರುವಂತಹ ನಂಬರ್ಗಳು ಡಿಸ್ಪ್ಲೇ ಆಗ್ತಾ ಇದೆ. ಸೀಸನ್ 2 ಇದರ ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಪೇಮೆಂಟ್ ಅನ್ನ ಮಾಡ್ಕೊಂಡಿರ್ತೀರಾ, ಅಂದ್ರೆ ಕೊನೆಯ ಸಮಯ ಅಂತ ಇರುತ್ತೆ 10ನೇ ತಾರೀಕು. ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಪೇಮೆಂಟ್ ಮಾಡ್ಕೊಂಡಿರ್ತೀರಾ ಅಂಥವರ ನಂಬರ್ಗಳು ಈಗ ಮೊದಲಾಗಿ ಡಿಸ್ಪ್ಲೇ ಆಗ್ತಾ ಇರುವಂತದ್ದು. ಲೇಟ್ ಪೇಮೆಂಟ್ ಅನ್ನುವಂಥದ್ದನ್ನ ನಾವು ಫ್ರೀ ಡ್ರಾದಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಈ ನಿಯಮ ಎಲ್ರಿಗೂ ಕೂಡ ತಿಳಿದಿರುವಂತದ್ದು. ಕಳೆದ 13 ಕಂತುಗಳಲ್ಲೂ ಕೂಡ ನಾವು ಇದೇ ನಿಯಮವನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು 14ನೇ ಕಂತ ಆಗಿರೋದ್ರಿಂದ ಮೊದಲ ಟ್ರೇ ಈಗ ಡಿಸ್ಪ್ಲೇ ಆಗ್ತಾ ಇರುವಂತದ್ದು 10ನೇ ತಾರೀಕಿಗಿಂತ ಮುಂಚಿತವಾಗಿ ತಮ್ಮ ಪೇಮೆಂಟ್ ಅನ್ನು ಮಾಡ್ಕೊಂಡಿರುವಂತವರ ನಂಬರ್ಸ್ಗಳು. ಪ್ರತಿ ಬಾರಿಯೂ ಕೂಡ ಹೇಳೋ ತರ ತಮ್ಮ ಯೂಟ್ಯೂಬ್ ಲೈವ್ ಅನ್ನ ಗಮನಿಸ್ತಾ ಇರುವಂತವರ ಗಮನಕ್ಕೆ ತಮ್ಮ ವಿಡಿಯೋ ಕ್ಲಾರಿಟಿಯನ್ನು ಬದಲಾವಣೆ ಮಾಡ್ಕೊಳ್ಳಿ. 1080 HD ಕ್ವಾಲಿಟಿಗೆ ಬದಲಾವಣೆಯನ್ನು ಮಾಡ್ಕೊಳ್ಳಿ. ಅಂದ್ರೆ ಡಿಸ್ಪ್ಲೇಲಿ ಕಾಣ್ತಾ ಇರುವಂತಹ ಪ್ರತಿಯೊಂದು ನಂಬರ್ಗಳು ಕೂಡ ತುಂಬಾನೇ ಶಾರ್ಪ್ ಆಗಿ ಕ್ಲಾರಿಟಿಯಿಂದ ಕಾಣುವಂತಹ ಅವಕಾಶಗಳಿದೆ ಮತ್ತು ವಿಡಿಯೋವನ್ನ ರಿವೈಂಡ್ ಮಾಡಿಕೊಂಡು ನೋಡುವಂತಹ ಅವಕಾಶಗಳು ಕೂಡ ಇದೆ. ತಾವು ನೇರ ಪ್ರಸಾರವನ್ನು ಗಮನಿಸುವಂತಹ ಸಂದರ್ಭದಲ್ಲಿ, ಜಾಯಿನ್ ಆಗುವಂತಹ ಸಂದರ್ಭದಲ್ಲಿ ಸ್ವಲ್ಪ ತಡ ಆಗಿದ್ರೆ ಈ ವಿಡಿಯೋವನ್ನ ರಿವೈಂಡ್ ಮಾಡ್ಕೊಂಡು ನೋಡುವಂತಹ ಅವಕಾಶಗಳು ಕೂಡ ಇದೆ. ಫೈನಲ್ ಬಾಕ್ಸ್ಗೆ ನಾವು ಫಿಲ್ ಮಾಡ್ತಾ ಇದ್ದೀವಿ. ಮೊದಲ ಟ್ರೇ ಆಲ್ರೆಡಿ ಫೈನಲ್ ಬಾಕ್ಸ್ಗೆ ಫಿಲ್ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಮತ್ತು ಈ ಒಂದು ಡ್ರಾ ತುಂಬಾನೇ ಪಾರದರ್ಶಕತೆಯಿಂದ ಕೂಡಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಹಂತವನ್ನು ಕೂಡ ನೇರ ಪ್ರಸಾರದ ಮುಖಾಂತರ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀವಿ. ಕರಾವಳಿ ಕರ್ನಾಟಕ ಕಂಡಂತಹ ಹೆಮ್ಮೆಯ ಮಾಧ್ಯಮ V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ನೇರ ಪ್ರಸಾರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುವಂತಹ ಅವಕಾಶಗಳಿದೆ.
ಅದನ್ನ ಹಲೋ ಓಕೆ ಸೊ ವೆಲ್ಕಮ್ ಬ್ಯಾಕ್ ವಿಷನ್ ಇಂಡಿಯಾ ಸೀಸನ್ 2 14ನೇ ತಿಂಗಳ ಡ್ರಾ ಇವತ್ತು ನಡೀತಾ ಇರುವಂತದ್ದು. ಸೊ ಯಶಸ್ವಿ 13 ತಿಂಗಳ ಡ್ರಾಗಳನ್ನ ಮುಗಿಸಿ ಸೊ ಇವತ್ತು 14ನೇ ತಿಂಗಳ ಡ್ರಾವನ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಸೊ ಇವತ್ತಿನ ಬಹುಮಾನವನ್ನ ಒಂದ್ಸಗೆ ನಾವು ಹೇಳ್ಬೇಕಂತ ಆದ್ರೆ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು ಮೊದಲಿಗೆ 50 ಗೋಲ್ಡ್ ರಿಂಗ್ ಅನ್ನ ಗೆಲ್ಲುವಂತಹ ಅವಕಾಶಗಳಿದೆ ಫ್ರೀ ಡ್ರಾದಲ್ಲಿ. ಬಟ್ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು ಸ್ಪೆಷಲಿ 2 BHK ಮನೆಯನ್ನ ಗೆಲ್ಲುವಂತಹ ಆ ಅದೃಷ್ಟವಂತರು ಯಾರು, ನಮಗೂ ಕೂಡ ಆ ಒಂದು ಅದೃಷ್ಟ ಸಿಗಬಹುದಾ? ಸೊ ಯಾರ ಅದೃಷ್ಟ ಯಾವ ತರ ಇದೆ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಕೈ ರೇಖೆಗಳಲ್ಲೂ ಕೂಡ ಬರೆಯಲಾಗದಂತಹ ಅದೃಷ್ಟಗಳನ್ನ ಇವತ್ತು ಫೈನಲೈಸ್ ಮಾಡುವಂತಹ ಪ್ರಯತ್ನದಲ್ಲಿ ಸೊ ವಿಷನ್ ಇಂಡಿಯಾ ಸೀಸನ್ 2 ಮುಂದಾಗ್ತಾ ಇದೆ. ಸೊ ಪ್ರತಿ ತಿಂಗಳು ಕೂಡ ತಮ್ಮ ಬೆವರ ಹನಿ ಅಂತಿರುವಂತಹ 1,000ವನ್ನ ವಿಷನ್ ಇಂಡಿಯಾ ಸಂಸ್ಥೆಯ ಜೊತೆಯಾಗಿ ತಾವು ಉಳಿತಾಯದ ಖಾತೆಯಲ್ಲಿ ಸೇರಿಸುತ್ತಾರೆ. ಪ್ರತಿ ತಿಂಗಳು ಕೂಡ 1,000ವನ್ನ ತಾವು ಜಮೆಯನ್ನ ಮಾಡ್ತಾ ಇದ್ದೀರಿ. ತಾವು ನೀಡುವಂತಹ 1,000 ಮೌಲ್ಯಕ್ಕೆ ಇವತ್ತು 2 BHK ಮನೆಯನ್ನ ಗೆಲ್ಲುವಂತಹ ಅವಕಾಶ ಇದೆ ಮತ್ತು 10 ಜನರಿಗೆ iPhone 13 ಅನ್ನ ಗೆಲ್ಲುವಂತಹ ಅವಕಾಶ ಇದೆ. ಜೊತೆಗೆ ಫ್ರೀ ಡ್ರಾದ ಮುಖಾಂತರ 50 ಜನರಿಗೆ ಗೋಲ್ಡ್ ರಿಂಗ್ ಅನ್ನ ಗೆಲ್ಲುವಂತಹ ಅವಕಾಶಗಳಿದೆ. ಸೊ ಒಟ್ಟಾರೆಯಾಗಿ ಈ 61 ಜನ ಅದೃಷ್ಟವಂತರನ್ನ ಫೈನಲೈಸ್ ಮಾಡುವಂತಹ ಸಮಯ ಈಗ ಪ್ರಾರಂಭ ಆಗಿರುವಂತದ್ದು. ಮೊದಲಿಗೆ ನಾವು ಮುಂಚಿತವಾಗಿ ಪೇಮೆಂಟ್ ಅನ್ನು ಮಾಡ್ಕೊಂಡಿರುವಂತಹವರ ನಂಬರ್ಗಳನ್ನ ಆಲ್ರೆಡಿ ಫೈನಲ್ ಬಾಕ್ಸ್ಗೆ ಫಿಲ್ ಮಾಡಿದ್ದೇವೆ. ಆಲ್ರೆಡಿ ಶಫಲ್ ಕೂಡ ಆಗಿದೆ. ಈಗ ಮೊದಲ ಗೋಲ್ಡ್ ರಿಂಗ್ ವಿಜೇತರು ಯಾರು ಅನ್ನುವಂಥದ್ದನ್ನು ನೋಡುವಂತಹ ಸಮಯ. ಒಟ್ಟಾರೆಯಾಗಿ ಫ್ರೀ ಡ್ರಾದಲ್ಲಿ 50 ಜನರನ್ನ ಚೂಸ್ ಮಾಡ್ತೀವಿ. ಸೊ ಅದರಲ್ಲಿ 50 ಜನರಿಗೂ ಕೂಡ ಗೋಲ್ಡ್ ರಿಂಗ್ ಅನ್ನ ಗೆಲ್ಲುವಂತಹ ಅವಕಾಶಗಳು ಇದೆ. ಸೊ ಮೊದಲ ಗೋಲ್ಡ್ ರಿಂಗ್ ಅನ್ನ ಗೆಲ್ಲುವಂತಹ ವಿಜೇತರು ಯಾರು ಅನ್ನುವಂಥದ್ದನ್ನು ನೋಡೋದಕ್ಕೆ ನಮ್ಮ ಜೊತೆ ಸ್ಪೆಷಲಿ ಅತಿಥಿಗಳಿದ್ದಾರೆ. ಸೊ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ನಮ್ಮ ಜೊತೆ ಇರುವಂತಹ ಮೊದಲ ಅತಿಥಿ ಇಮ್ತಿಯಾಜ್ ಬೋಳಾರ್. ಸೊ ವೆಲ್ಕಮ್ ಮಾಡ್ಕೊಳ್ಳೋಣ. ಎಸ್, ಸೊ ಮೊದಲ ಒಂದು 10 ಜನರನ್ನ ಅವರು ಚೂಸ್ ಮಾಡ್ತಾ ಹೋಗ್ತಾರೆ. ಎಸ್, ವೆಲ್ಕಮ್ ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ. ಸ್ಪೆಷಲಿ ಜಸ್ಟ್ ಒಂದು ಫೋಲ್ಡ್ ಮಾಡ್ಕೊಳ್ಳಿ, 2. ಓಕೆ. ಸೊ ಮೊದಲ 50 ಜನರಲ್ಲಿ ಮೊದಲ 10 ಜನರನ್ನು ಚೂಸ್ ಮಾಡುವಂತಹ ಅವಕಾಶ. ಸೊ ಗೋಲ್ಡ್ ರಿಂಗ್ ವಿಜೇತರಿಗೆ ಯಾರಾಗಬಹುದು ಅನ್ನುವಂತಹ ಕಾತುರತೆ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಸೊ ಇದು ಫ್ರೀ ಡ್ರಾದ ಮುಖಾಂತರ ಸಿಗುವಂತಹ ಅವಕಾಶ. ಸೊ ಬಂಪರ್ ಬಹುಮಾನದಲ್ಲಿ 2 BHK ಮನೆ ಆಗಿರ್ಬೋದು ಅಥವಾ 10 iPhone 13 ಅನ್ನು ಗೆಲ್ಲುವಂತಹ ಅವಕಾಶಗಳು ಕೂಡ ಇದೆ. ಸೊ ಮೊದಲ 10 ಜನ ಯಾರು ಅನ್ನುವಂಥದ್ದನ್ನ ನೋಡುವಂತಹ ಸಮಯ. ಅದರಲ್ಲಿ ಮೊದಲ ಗೋಲ್ಡ್ ರಿಂಗ್ ವಿಜೇತರು ಯಾರು ಅಂತ ನೋಡುವಂತಹ ಸಮಯ. ಎಸ್, ಕ್ಯಾಮರಾವನ್ನ ನೋಡ್ತಾ ಶಫಲ್ ಮಾಡ್ತಾ ಯಾವ್ದಾದ್ರು ಒಂದು ಕಾಯಿನ್ ಚೂಸ್ ಮಾಡಿ.
ಸೊ ವಿಷನ್ ಇಂಡಿಯಾ ಸೀಸನ್ 2ರ 14ನೇ ಕಂತಿನ ಮೊದಲ ಗೋಲ್ಡ್ ರಿಂಗ್ ವಿಜೇತರು ಸೀರೀಸ್ ಫ್ರಮ್ ಎಸ್ ಸೀರೀಸ್ ನಿಂದ 2706 ಎಸ್ ಸೀರೀಸ್ ನಿಂದ 2706 2706 ಸೀರೀಸ್ ಫ್ರಮ್ ಎಸ್. ಸೊ ಮೊದಲೇ ಹೇಳ್ತಾ ಇದ್ದೀವಿ, ಇದು ಸೀಸನ್ 2 ಆಗಿರೋದ್ರಿಂದ ಇಲ್ಲಿ ನಂಬರ್ಗಿಂತ ಹೆಚ್ಚಾಗಿ ತಮ್ಮ ಸೀರೀಸ್ಗಳು ತುಂಬಾನೇ ಮುಖ್ಯ ಆಗಿರುತ್ತೆ. ಒಟ್ಟಾರೆಯಾಗಿ 9 ಸೀರೀಸ್ಗಳನ್ನ ಒಳಗೊಂಡಿರುವಂತಹ ನಂಬರ್ಗಳು ನಿಮಗೆ ಸಿಗ್ತಾ ಹೋಗುವಂಥದ್ದು A to Z ನ ಒಳಗಡೆ. ಇದು ಮೊದಲ ನಂಬರ್ ಆಗಿ ಎಸ್ ಸೀರೀಸ್ ನಿಂದ. ಸೊ 2ನೇ ನಂಬರ್ ಅನ್ನ ಗಮನಿಸೋಣ. ಸೊ ಮುಂದಿನ ಸಂಖ್ಯೆ ಅದೃಷ್ಟದ ಸಂಖ್ಯೆ, ಸ್ಪೆಷಲಿ ಗೋಲ್ಡ್ ರಿಂಗ್ ವಿಜೇತರಾಗುವಂತಹ 2ನೇ ಅವಕಾಶ ಹೋಗ್ತಾ ಇರುವಂತದ್ದು ಸೀರೀಸ್ ಫ್ರಮ್ ಎಚ್ ಸೀರೀಸ್ ನಿಂದ 7268 7268 ಸೀರೀಸ್ ಫ್ರಮ್ ಎಚ್ 7268 ಸೀರೀಸ್ ಫ್ರಮ್ ಎಚ್ 2ನೇ ಗೋಲ್ಡ್ ರಿಂಗ್ ವಿಜೇತರು. ಸೊ ಕ್ವಿಕ್ ಆಗಿ ಮುಂದಿನ ಗೋಲ್ಡ್ ರಿಂಗ್ ವಿಜೇತರತ್ತ ಹೋಗೋಣ. ಸೊ ಮುಂದಿನ ಸಂಖ್ಯೆ, ಮುಂದಿನ ಅದೃಷ್ಟದ ನಂಬರ್. ಓಕೆ, ಸೊ 3ನೇ ಗೋಲ್ಡ್ ರಿಂಗ್ ವಿಜೇತರಾಗಿ ಬರುವಂತಹ ಸಂಖ್ಯೆ ಸೀರೀಸ್ ಫ್ರಮ್ ಎಸ್ ಸೀರೀಸ್ ನಿಂದ 1476 1476 ಸೀರೀಸ್ ಫ್ರಮ್ ಎಸ್ 1476. ಓಕೆ, 4ನೇ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಎಂ ಸೀರೀಸ್ ನಿಂದ 2496 2496 2496 ಸೀರೀಸ್ ಫ್ರಮ್ ಎಂ ಸೀರೀಸ್ ನಿಂದ 2496. ಇದು 4ನೇ ಗೋಲ್ಡ್ ರಿಂಗ್ ವಿಜೇತರು. ಮುಂದಿನ 5ನೇ ಗೋಲ್ಡ್ ರಿಂಗ್ ವಿಜೇತರು ನೋಡೋಣ. ಸೊ ಮುಂದಿನ ಸಂಖ್ಯೆ ಅಂಡ್ ಮುಂದಿನ ಸೀರೀಸ್ ಗಮನಿಸೋದಾದ್ರೆ ಸೀರೀಸ್ ಫ್ರಮ್ ಎಚ್ ಸೀರೀಸ್ ನಿಂದ 5357 5357 5357 ಸೀರೀಸ್ ಫ್ರಮ್ ಎಚ್ ಸೀರೀಸ್ ನಿಂದ 5357 5357 ಸೀರೀಸ್ ಫ್ರಮ್ ಎಚ್. ಮುಂದಿನ 6ನೇ ಅದೃಷ್ಟದ ಸಂಖ್ಯೆ ಓಕೆ, ಮುಂದಿನ ಸಂಖ್ಯೆ 6ನೇ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಜೆ ಸೀರೀಸ್ ನಿಂದ 4469 4469 4469 4469 ಸೀರೀಸ್ ಫ್ರಮ್ ಜೆ. ಅಂಡ್ ಮುಂದಿನ 7ನೇ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಎಚ್ ಸೀರೀಸ್ ನಿಂದ 6295 6295 6295 ಸೀರೀಸ್ ಫ್ರಮ್ ಎಚ್ 6295. ಅಂಡ್ 8ನೇ ಅದೃಷ್ಟದ ಸಂಖ್ಯೆ ಅಂಡ್ ಮುಂದಿನ ಸಂಖ್ಯೆ ಸೀರೀಸ್ ಫ್ರಮ್ ಆರ್ ಸೀರೀಸ್ ನಿಂದ 4195 4195 4195 ಸೀರೀಸ್ ಫ್ರಮ್ ಆರ್ 4195. ಅಂಡ್ ಮುಂದಿನ 9ನೇ ಗೋಲ್ಡ್ ರಿಂಗ್ ವಿಜೇತ ಸಂಖ್ಯೆ ಸೀರೀಸ್ ಫ್ರಮ್ ಎ ಸೀರೀಸ್ ನಿಂದ 2374 2374 2374 2374 ಸೀರೀಸ್ ಫ್ರಮ್ ಎ. ಅಂಡ್ ಮುಂದಿನ 10ನೇ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಡಿ ಸೀರೀಸ್ ನಿಂದ 8044 8044 8044 ಸೀರೀಸ್ ಫ್ರಮ್ ಡಿ. ಓಕೆ, ಎಸ್, ಥ್ಯಾಂಕ್ ಯು ಸರ್. ಓಕೆ, ಅಂಡ್ ಮುಂದಿನ ಇನ್ನಷ್ಟು 40 ಜನ ಪೆಂಡಿಂಗ್ ಇದ್ದಾರೆ. 40 ಜನ ಅದೃಷ್ಟವಂತರನ್ನ ಚೂಸ್ ಮಾಡುವಂತ ಅವಕಾಶಗಳಿದೆ. ಸೊ ಮುಂದಿನ ಅದೃಷ್ಟವಂತರನ್ನ ಚೂಸ್ ಮಾಡೋದಕ್ಕೆ ನಮ್ಮ ಜೊತೆ ಇರುವಂತಹ ಇನ್ನೋರ್ವ ಅತಿಥಿ, ಸೊ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಮುಸ್ತಫಾ ಮಂಜೇಶ್ವರದಿಂದ ಬಂದಿರುವಂತಹ ಮುಸ್ತಫಾ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಬಂದಂತಹ ಎಲ್ಲ ಅತಿಥಿಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ವೆಲ್ಕಮ್ ಮಾಡಿಕೊಳ್ತಾ ಮತ್ತು ನೇರ ಪ್ರಸಾರದ ಮುಖಾಂತರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿಕೊಳ್ಳುವಂತಹ ಎಲ್ಲರನ್ನು ಕೂಡ ಒನ್ಸ್ ಅಗೈನ್
ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ ಸರ್, ಅಂಡ್ ಮುಂದಗಡೆ ನೋಡ್ತಾ ಕ್ಯಾಮರಾವನ್ನು ನೋಡ್ತಾ ಶಫಲ್ ಮಾಡ್ತಾ ಯಾವ್ದಾದ್ರು ಕಾಯಿನ್. ಸೊ 11ನೇ ಗೋಲ್ಡ್ ರಿಂಗ್ ವಿಜೇತರು ಯಾರು ಅಂತ ನೋಡುವಂತಹ ಸಮಯ. ಮುಂದಿನ 10 ಜನರನ್ನು ಚೂಸ್ ಮಾಡೋದಕ್ಕಿದ್ದಾರೆ ಮುಸ್ತಫಾ. ಓಕೆ, ಮುಂದಿನ ಸೀರೀಸ್ ಇಸ್ ಫ್ರಮ್ ವಿ ಸೀರೀಸ್ ನಿಂದ 1536 1536 1536 ಸೀರೀಸ್ ಫ್ರಮ್ ವಿ 1536. ಅಂಡ್ ಮುಂದಿನ 12ನೇ ಅದೃಷ್ಟದ ಸಂಖ್ಯೆ ಅಂಡ್ ಮುಂದಿನ ಸಂಖ್ಯೆ ಸೀರೀಸ್ ಫ್ರಮ್ ಡಿ ಸೀರೀಸ್ ನಿಂದ 3715 3715 3715 ಸೀರೀಸ್ ಫ್ರಮ್ ಡಿ ಸೀರೀಸ್ ನಿಂದ 3715. ಅಂಡ್ ಮುಂದಿನ ಅದೃಷ್ಟದ ಸಂಖ್ಯೆಯನ್ನು ಗಮನಿಸೋಣ. ಅಂಡ್ 13ನೇ ಗೋಲ್ಡ್ ರಿಂಗ್ ವಿಜೇತ ಸಂಖ್ಯೆ ಸೀರೀಸ್ ಫ್ರಮ್ ಎಸ್ ಸೀರೀಸ್ ನಿಂದ 6546 6546 6546 ಸೀರೀಸ್ ಫ್ರಮ್ ಎಸ್. ಸೊ 13ನೇ ಗೋಲ್ಡ್ ರಿಂಗ್ ವಿಜೇತರು. ಅಂಡ್ ಮುಂದಿನ 14ನೇ ಗೋಲ್ಡ್ ರಿಂಗ್ ವಿಜೇತರನ್ನ ಗಮನಿಸೋಣ. 14ನೇ ಗೋಲ್ಡ್ ರಿಂಗ್ ವಿಜೇತರು ಸೀರೀಸ್ ಫ್ರಮ್ ವಿ ಸೀರೀಸ್ ನಿಂದ 4164 4164 4164 4164 ಸೀರೀಸ್ ಫ್ರಮ್ ವಿ. ಅಂಡ್ ಮುಂದಿನ 15ನೇ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಜೆ ಸೀರೀಸ್ ನಿಂದ 3641 3641 3641 ಸೀರೀಸ್ ಫ್ರಮ್ ಜೆ 3641 3641. ಮುಂದಿನ 16ನೇ ಸಂಖ್ಯೆ ಸೀರೀಸ್ ಫ್ರಮ್ ಎ ಸೀರೀಸ್ ನಿಂದ 9277 9277 9277 ಸೀರೀಸ್ ಫ್ರಮ್ ಎ. ಆಗಿದೆ. ಮುಂದಿನ 17ನೇ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಎ ಸೀರೀಸ್ ನಿಂದ 5286 5286 5286 5286 ಸೀರೀಸ್ ಫ್ರಮ್ ಎ. ಮುಂದಿನ 18ನೇ ಸಂಖ್ಯೆ ಸೀರೀಸ್ ಫ್ರಮ್ ಎಂ ಸೀರೀಸ್ ನಿಂದ 5253 5253 ಸೀರೀಸ್ ಫ್ರಮ್ ಎಂ 5253 ಸೀರೀಸ್ ಫ್ರಮ್ ಎಂ. ಅಂಡ್ 19ನೇ ಸಂಖ್ಯೆ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಡಿ ಸೀರೀಸ್ ನಿಂದ 666 ಅಂಡ್ ಫೈನಲಿ 1 666 and 1 6661 ಸೀರೀಸ್ ಫ್ರಮ್ ಡಿ 19ನೇ ಅದೃಷ್ಟದ ಸಂಖ್ಯೆ. ಅಂಡ್ ಫೈನಲಿ 20ನೇ ಗೋಲ್ಡ್ ರಿಂಗ್ ವಿಜೇತರು ಯಾರು ಅನ್ನುವಂಥದ್ದನ್ನ ಗಮನಿಸುವುದಾದ್ರೆ 20ನೇ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಎಸ್ 0307 0307 0307 ಸೀರೀಸ್ ಫ್ರಮ್ ಎಸ್. ಥ್ಯಾಂಕ್ ಯು ಸೊ ಮಚ್ ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಸೊ ಇನ್ನು 30 ಜನ ಗೋಲ್ಡ್ ರಿಂಗ್ ವಿಜೇತರಾಗುವಂತಹ ಅವಕಾಶಗಳಿದೆ. ಸೊ ಮುಂದಿನ ಅದೃಷ್ಟವಂತರು ಯಾರು ಅನ್ನುವಂಥದ್ದನ್ನ ಗಮನಿಸೋಣ. ಸೊ ಅದಕ್ಕಿಂತ ಮುಂಚೆ ಒಂದು ಬಾರಿ ಶಫಲ್ ಮಾಡ್ಕೊಳ್ಳೋಣ. ಓಕೆ, ಸೊ ಮುಂದಿನ 10 ಜನರನ್ನ ಚೂಸ್ ಮಾಡುವಂತಹ ಸಮಯ. ಸೊ ಮುಂದಿನ 10 ಜನರನ್ನ ಚೂಸ್ ಮಾಡೋದಕ್ಕೆ ನಮ್ಮ ಜೊತೆ ಇರುವಂತಹ ಇನ್ನೊಬ್ಬ ಅತಿಥಿ
ಸೊ ಸಂಭ್ರಾನ್ ವೇಣೂರ್. ಓಕೆ, ಸೊ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ನಿಮ್ಮ ಜೊತೆ ನಾನು ಆಗತಾನೆ ಹೇಳಿರೋ ಪ್ರಕಾರ ವಿಷನ್ ಇಂಡಿಯಾ ಸಂಸ್ಥೆಯ ಜೊತೆ ನಂಬಿಕೆಯನ್ನು ಇರಿಸಿ ಪ್ರತಿ ತಿಂಗಳು 1,000 ಪೇಮೆಂಟ್ ಅನ್ನು ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ತಮ್ಮ ವಿಶ್ವಾಸಾರ್ಹತೆಯನ್ನ ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಯಾವುದೇ ಒಂದು ಅಡೆತಡೆಗಳು ಇಲ್ಲದೆ ಪಾರದರ್ಶಕವಾಗಿ ಈ ಒಂದು ಕಾರ್ಯಕ್ರಮವನ್ನ ನೇರ ಪ್ರಸಾರದ ಮುಖಾಂತರ ನಿಮ್ಮ ಮನೆಗಳಿಗೆ ತಲುಪಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇರುವಂತದ್ದು. ಸೊ ಕಾರ್ಯಕ್ರಮದ ಮುಂದಿನ ಅತಿಥಿಯ ಜೊತೆಯಾಗಿ ಮುಂದಿನ ಅದೃಷ್ಟದ ಸಂಖ್ಯೆಯನ್ನು ಗಮನಿಸೋಣ. ಸೊ ವೆಲ್ಕಮ್ ಸರ್. ಸೊ ಕ್ಯಾಮರಾವನ್ನ ನೋಡ್ತಾ ಯಾವ್ದಾದ್ರು ಒಂದು ಕಾಯಿನ್ ಚೂಸ್ ಮಾಡಿ. ಓಕೆ, ಮುಂದ್ಗಡೆ ನೋಡಿ, ಮುಂದ್ಗಡೆ ಯಾವ್ದೋ ಒಂದು ಕಾಯಿನ್. ಓಕೆ, ಎಸ್. ಮುಂದಿನ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಎಂ ಸೀರೀಸ್ ನಿಂದ 9127 9127 9127 ಸೀರೀಸ್ ಫ್ರಮ್ ಎಂ 9127 21ನೇ ಅದೃಷ್ಟದ ಸಂಖ್ಯೆ. ಅಂಡ್ ಮುಂದಿನ 22ನೇ ಅದೃಷ್ಟದ ಸಂಖ್ಯೆ ಗಮನಿಸೋಣ. ಅಂಡ್ ಸೀರೀಸ್ ಫ್ರಮ್ ಎಸ್ ಸೀರೀಸ್ ನಿಂದ 5652 5652 ಸೀರೀಸ್ ಫ್ರಮ್ ಎಸ್ 5652 22ನೇ ಗೋಲ್ಡಿಂಗ್ ವಿಜೇತರು 5652 ಸೀರೀಸ್ ಫ್ರಮ್ ಎಸ್. ಅಂಡ್ ಮುಂದಿನ 23ನೇ ಅದೃಷ್ಟದ ಸಂಖ್ಯೆ ಮುಂದಿನ ಸೀರೀಸ್ ಫ್ರಮ್ ಕೆ ಸೀರೀಸ್ ನಿಂದ 9614 9614 9614 ಸೀರೀಸ್ ಫ್ರಮ್ ಕೆ 9614 ಸೀರೀಸ್ ಫ್ರಮ್ ಕೆ. ಅಂಡ್ ಮುಂದಿನ 24ನೇ ಅದೃಷ್ಟದ ಸಂಖ್ಯೆಯನ್ನು ಗಮನಿಸೋಣ. ಸೀರೀಸ್ ಫ್ರಮ್ ಎಂ ಸೀರೀಸ್ ನಿಂದ 0712 0712 ಸೀರೀಸ್ ಫ್ರಮ್ ಎಂ 0712. ಅಂಡ್ 25ನೇ ಅದೃಷ್ಟದ ಸಂಖ್ಯೆ ಓಕೆ, ಮುಂದಿನ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಕೆ ಸೀರೀಸ್ ನಿಂದ 1833 1833 ಸೀರೀಸ್ ಫ್ರಮ್ ಕೆ. ಅಂಡ್ ಮುಂದಿನ ಸಂಖ್ಯೆ 25 ಜನ ಆಲ್ರೆಡಿ ಗೋಲ್ಡಿಂಗ್ ವಿಜೇತರಾಗಿದ್ದಾರೆ. ಇನ್ನು 25 ಜನರಿಗೆ ಅವಕಾಶಗಳಿದೆ. ಸೊ ಮುಂದಿನ 26ನೇ ಅದೃಷ್ಟವಂತರು ಸೀರೀಸ್ ಫ್ರಮ್ ಎಸ್ ಸೀರೀಸ್ ನಿಂದ 9054 9054 9054 ಸೀರೀಸ್ ಫ್ರಮ್ ಎಸ್ 9054 ಸೀರೀಸ್ ಫ್ರಮ್ ಎಸ್. ಅಂಡ್ ಮುಂದಿನ ಅದೃಷ್ಟದ ಸಂಖ್ಯೆ ಕೆ 27ನೇ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಎಸ್ 6857 6857 6857 ಸೀರೀಸ್ ಫ್ರಮ್ ಎಸ್ 6857. ಅಂಡ್ ಮುಂದಿನ ಅದೃಷ್ಟದ ಸಂಖ್ಯೆ ಓಕೆ, ಸೀರೀಸ್ ಫ್ರಮ್ ಎಂ ಸೀರೀಸ್ ನಿಂದ 0901 0901 ಸೀರೀಸ್ ಫ್ರಮ್ ಎಂ 0901. ಓಕೆ, ಸೊ 28 ಆಗಿದೆ. ಮುಂದಿನ 29ನೇ ಅದೃಷ್ಟದ ಸಂಖ್ಯೆ 29ನೇ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಎ ಸೀರೀಸ್ ನಿಂದ 5276 5276 5276 ಸೀರೀಸ್ ಫ್ರಮ್ ಎ ಸೀರೀಸ್ ನಿಂದ 5276 29 ಆಗಿದೆ. ಅಂಡ್ ಫೈನಲಿ ತಮ್ಮ ಕಡೆಯಿಂದ ಒಂದು ನಂಬರ್ ಅನ್ನು ಚೂಸ್ ಮಾಡುವಂತ ಅವಕಾಶ. ಸೊ ಗೋಲ್ಡ್ ರಿಂಗ್ ವಿಜೇತರಾಗುವಂತಹ ಅವಕಾಶಗಳಲ್ಲಿ 30ನೇ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಜೆ ಸೀರೀಸ್ ನಿಂದ 3149 3149 3149 ಸೀರೀಸ್ ಫ್ರಮ್ ಜೆ 3149. ಎಸ್, ಥ್ಯಾಂಕ್ ಯು. ಅಂಡ್ ಮುಂದಿನ ಕೊನೆಯ 20 ಜನ ಗೋಲ್ಡ್ ರಿಂಗ್ ವಿಜೇತರನ್ನ ಚೂಸ್ ಮಾಡುವಂತ ಅವಕಾಶಗಳು ಪೆಂಡಿಂಗ್ ಇದೆ. ಸೊ ಅದಕ್ಕಿಂತ ಮುಂಚೆ ಹೊಸಗೆ ಶಫಲ್ ಮಾಡ್ತಾ ಹೋಗ್ತೀವಿ.
ಓಕೆ, ಸೊ ಮುಂದಿನ ಅದೃಷ್ಟವಂತರನ್ನ ಚೂಸ್ ಮಾಡುತ್ತಾ ಹೋಗೋಣ. ಮುಂದಿನ ಅದೃಷ್ಟವಂತರನ್ನ ಚೂಸ್ ಮಾಡೋದಕ್ಕೆ ನಮ್ಮ ಜೊತೆ ಇರುವಂತಹ ಇನ್ನೊರು ಅತಿಥಿ ಸೊ ಅಮೀರ್ ಸಿದ್ದಕಟ್ಟೆ. ಸೊ ವೆಲ್ಕಮ್ ಮಾಡ್ಕೊಳ್ಳೋಣ ಮುಂದಿನ ಅತಿಥಿಯಾಗಿ. ಅಂಡ್ ಇನ್ನು ಕೊನೆಯ 20 ಜನರಿಗೆ ಗೋಲ್ಡ್ ರಿಂಗ್ ವಿಜೇತರಾಗುವಂತ ಅವಕಾಶ ಇದೆ. ಈ ಗೋಲ್ಡ್ ರಿಂಗ್ ನ ಸೆಲೆಕ್ಷನ್ ಮುಗಿದ ಬಳಿಕ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರುವಂತದ್ದು ಬಂಪರ್ ಡ್ರಾ ಯಾರಿಗೆ ಸಿಗುತ್ತೆ ಅಂತ ಹೇಳಿ. ಸೊ ಅದರಲ್ಲೂ ಕೂಡ iPhone 13 10 ಜನ ಅದೃಷ್ಟವಂತರಿಗೆ ಸಿಗೋದಕ್ಕಿದೆ. ಅದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ವ್ಯಕ್ತಿಗೆ 2 BHK ಮನೆಯನ್ನ ಗೆಲ್ಲುವಂತ ಅವಕಾಶಗಳಿದೆ. ಸೊ ವಿಷನ್ ಇಂಡಿಯಾ ಸೀಸನ್ 1 ಯಶಸ್ವಿ ಕಂತುಗಳನ್ನ ಪೂರೈಸಿ ಆ ಒಂದು ಸಂಚಿಕೆಯನ್ನ ಕಂಪ್ಲೀಟ್ ಮಾಡಿ ಆಗಿದೆ. ಇದು ಈಗ ಸೀಸನ್ 2, ಅದರಲ್ಲೂ ಕೂಡ 13 ಕಂತುಗಳನ್ನ ಆಲ್ರೆಡಿ ಕಂಪ್ಲೀಟ್ ಮಾಡಿ ಆಗಿದೆ. ಇನ್ನು ಕೆಲವೊಂದು ಕಂತುಗಳು ಮಾತ್ರ ಬಾಕಿ ಉಳಿದಿರುವಂತದ್ದು, ಕೊನೆಯ ಕಂತುಗಳು. ಸೊ ಹಾಗಾಗಿ ಈ ಎಲ್ಲಾ ಕಂತುಗಳಲ್ಲೂ ಕೂಡ ತಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತಾ ಇಲ್ಲಿಯ ತನಕ ಈ ಜರ್ನಿಯನ್ನ ಮುಂದುವರಿಸಿದೆ. ಇದಕ್ಕೆ ಕಾರಣ ತಾವುಗಳು ಈ ಸಂಸ್ಥೆ ಮೇಲೆ ನಂಬಿಕೆಯನ್ನ ಇರಿಸಿ ಇಷ್ಟು ದೊಡ್ಡ ಜರ್ನಿಗೆ ತಾವು ಕೂಡ ಬೆನ್ನೆಲುಬಾಗಿ ನಿಂತಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಮ್ಮ ಜೊತೆ ಅಮೀರ್ ಇದ್ದಾರೆ. ಸೊ ಅಮೀರ್ ಒನ್ಸ್ ಅಗೇನ್ ಶಫಲ್ ಮಾಡ್ಕೊಳ್ಬೇಕಾದ್ರೆ ಮುಂದ್ಗಡೆ ಕ್ಯಾಮರಾವನ್ನ ನೋಡ್ತಾ ಶಫಲ್ ಮಾಡ್ಕೊಂಡು ಯಾವ್ದಾದ್ರು ಒಂದು ನಂಬರ್ ತಗೊಳ್ಳಿ. ಎಸ್, ಮುಂದ್ಗಡೆ ನೋಡಿ, ಮುಂದ್ಗಡೆ ಶಫಲ್ ಮಾಡಿ ಒಂದು ಕ್ಯಾಮರಾವನ್ನ ನೋಡ್ತಾ ಇರಿ. ಕ್ಯಾಮರಾವನ್ನ ನೋಡ್ತಾ ಯಾವ್ದಾದ್ರು ಒಂದು ಕಾಯಿನ್ ಚೂಸ್ ಮಾಡಿದ್ರೆ ಆಯ್ತು. ಓನ್ಲಿ ಒನ್. ಓಕೆ, ಪಿಕ್ ಮಾಡಿ. ಅಂಡ್ 31ನೇ ಅದೃಷ್ಟದ ಸಂಖ್ಯೆ ಸಿರೀಸ್ ಫ್ರಮ್ ಡಿ ಸಿರೀಸ್ ನಿಂದ 3478 3478 3478 3478 3478 ಸಿರೀಸ್ ಫ್ರಮ್ ಡಿ. ಅಂಡ್ ಮುಂದಿನ 32ನೇ ಅದೃಷ್ಟದ ಸಂಖ್ಯೆ ಸಿರೀಸ್ ಫ್ರಮ್ ಕೆ ಸಿರೀಸ್ ನಿಂದ 1927 1927 1927 ಸಿರೀಸ್ ಫ್ರಮ್ ಕೆ 1927. ಅಂಡ್ ಮುಂದಿನ ಸಂಖ್ಯೆ ಅಂಡ್ 33ನೇ ಅದೃಷ್ಟದ ಸಂಖ್ಯೆ ಸಿರೀಸ್ ಫ್ರಮ್ ಎಚ್ ಸಿರೀಸ್ ನಿಂದ 7699 7699 7699 ಸಿರೀಸ್ ಫ್ರಮ್ ಎಚ್ 7699. ಅಂಡ್ ಮುಂದಿನ 34ನೇ ಅದೃಷ್ಟದ ಸಂಖ್ಯೆ. ಸೊ ಶಫಲ್ ಮಾಡ್ತಾ ಮುಂದಿನ ಅದೃಷ್ಟದ ಸಂಖ್ಯೆ ಅಂತ ಹೋಗೋಣ. ಅಂಡ್ ಮುಂದಿನ ಸೀರೀಸ್ ಫ್ರಮ್ ಜೆ ಸೀರೀಸ್ ನಿಂದ 4207 4207 4207 ಸೀರೀಸ್ ಫ್ರಮ್ ಜೆ 4207. ಅಂಡ್ ಮುಂದಿನ 35ನೇ ಅದೃಷ್ಟದ ಸಂಖ್ಯೆ ಓಕೆ. ಸೊ ಸೀರೀಸ್ ಫ್ರಮ್ ಎಸ್ 6990 6990 6990 ಸೀರೀಸ್ ಫ್ರಮ್ ಎಸ್ ಸೀರೀಸ್ ನಿಂದ 6990 ಸೀರೀಸ್ ಫ್ರಮ್ ಎಸ್ 35 ಆಗಿದೆ. ಅಂಡ್ ಮುಂದಿನ 36ನೇ ಅದೃಷ್ಟದ ಸಂಖ್ಯೆ ಸಿರೀಸ್ ಫ್ರಮ್ ಆರ್ ಸಿರೀಸ್ ನಿಂದ 2656 2656 2656 ಸಿರೀಸ್ ಫ್ರಮ್ ಆರ್ 2656. ಅಂಡ್ ಮುಂದಿನ ಸಂಖ್ಯೆ ಸಿರೀಸ್ ಫ್ರಮ್ ಎ 3557 3557 3557 ಸಿರೀಸ್ ಫ್ರಮ್ ಎ 3557 ಸಿರೀಸ್ ಫ್ರಮ್ ಎ. ಅಂಡ್ ಮುಂದಿನ 38ನೇ ಅದೃಷ್ಟದ ಸಂಖ್ಯೆ ಓಕೆ. ಸೊ ಸಿರೀಸ್ ಫ್ರಮ್ ಜೆ ಸಿರೀಸ್ ನಿಂದ 9628 9628 9628 ಸಿರೀಸ್ ಫ್ರಮ್ ಜೆ 9628 ಸಿರೀಸ್ ಫ್ರಮ್ ಜೆ. ಅಂಡ್ ಮುಂದಿನ 39ನೇ ಅದೃಷ್ಟದ ಸಂಖ್ಯೆ
ಸಿರೀಸ್ ಫ್ರಮ್ ಡಿ ಸಿರೀಸ್ ನಿಂದ 3356 3356 3356 ಸಿರೀಸ್ ಫ್ರಮ್ ಡಿ 3356 ಅಂಡ್ ಫೈನಲಿ 40ನೇ ಅದೃಷ್ಟದ ಸಂಖ್ಯೆ. ಸೊ ತಮ್ಮ ಕಡೆಯಿಂದ ಕೊನೆಯ ಒಂದು ಸಂಖ್ಯೆ ಶಫಲ್ ಮಾಡಿಬೇಕಾದ್ರೆ ನಿಮ್ಮೂರ ಕಡೆನೂ ಬರ್ಬೋದು, ಐ ಥಿಂಕ್ ಸಿದ್ದಕಟ್ಟೆ. ಸೊ ಫೈನಲಿ 40ನೇ ಅದೃಷ್ಟದ ಸಂಖ್ಯೆ ಯಾರಿಗೆ ಹೋಗ್ತಾ ಇದೆ ನೋಡೋಣ. ಓಕೆ, ಸೊ ಸೀರೀಸ್ ಫ್ರಮ್ ಜೆ ಸೀರೀಸ್ ನಿಂದ 3387 3387 3387 ಸೀರೀಸ್ ಫ್ರಮ್ ಜೆ. ಸೊ 40 ಜನ ಅದೃಷ್ಟವಂತರು ಈಗಾಗಲೇ ಫೈನಲೈಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಅಂಡ್ ಕೊನೆಯದಾಗಿ 10 ಜನ ಗೋಲ್ಡ್ ರಿಂಗ್ ವಿಜೇತರಾಗುವಂತ ಅವಕಾಶಗಳಿದೆ. ಇಲ್ಲಿ ತನಕ ನಮಗೆ ಈ 40 ಜನರ ಲಿಸ್ಟ್ ಅಲ್ಲಿ ನಮ್ಮ ಹೆಸರಿಲ್ಲ, ನಮ್ಮ ನಂಬರ್ ಇಲ್ಲ, ಅಥವಾ ಇಲ್ಲಿ ತನಕ ನಮ್ಮ ಲೈಫ್ ಅಲ್ಲಿ ಎಲ್ಲೂ ಕೂಡ ಅದೃಷ್ಟದ ಪರೀಕ್ಷೆಯಲ್ಲಿ ಎಲ್ಲೂ ₹1 ಕೂಡ ಬಂದಿಲ್ಲ ಅನ್ನುವಂಥವರಿಗೆ ಈಗ ಕೊನೆಯ ಅವಕಾಶಗಳಾಗಿ 10 ಜನರನ್ನ ಚೂಸ್ ಮಾಡುವಂತ ಅವಕಾಶಗಳಿದೆ. ಸೊ ಕೊನೆಯ 10 ಜನರನ್ನ ಚೂಸ್ ಮಾಡೋದಕ್ಕೆ ನಮ್ಮ ಜೊತೆ ಇರುವಂತಹ ಅತಿಥಿಗಳನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಮುಂದಿನ ಅತಿಥಿಯಾಗಿ ಕರೀಂ ಉಳ್ಳಾಲ್ ಅವರಿದ್ದಾರೆ ನಮ್ಮ ಜೊತೆ. ಸೊ ವೆಲ್ಕಮ್ ಸರ್. ಓಕೆ, ಸೊ ಶಫಲ್ ಮಾಡಿ ಒನ್ಸ್ ಅಗೇನ್ ಕ್ಯಾಮೆರಾವನ್ನ ನೋಡ್ತಾ. ಬಿಕಾಸ್ ಬಂದಿರುವಂತಹ ಅತಿಥಿಗಳ ಮುಖಾಂತರ ಕೂಡ ಶಫಲ್ ಮಾಡ್ತೀವಿ, ಬಿಕಾಸ್ ಕಾರ್ಯಕ್ರಮದಲ್ಲಿ ಒಂದು ಪಾರದರ್ಶಕತೆ ಇರಲಿ ಅನ್ನುವಂತ ಕಾರಣಕ್ಕೆ. ಅಂಡ್ 41ನೇ ಅದೃಷ್ಟವಂತರು ಸಿರೀಸ್ ಫ್ರಮ್ ಎಚ್ ಸಿರೀಸ್ ನಿಂದ 9920 9920 9920 9920 ಸಿರೀಸ್ ಫ್ರಮ್ ಎಚ್ 41ನೇ ಅದೃಷ್ಟವಂತರು. ಅಂಡ್ ಮುಂದಿನ 42ನೇ ಅದೃಷ್ಟವಂತರನ್ನ ಗಮನಿಸೋಣ. ಸಿರೀಸ್ ಫ್ರಮ್ ಎ ಸಿರೀಸ್ ನಿಂದ 0429 0429 0429 ಸಿರೀಸ್ ಫ್ರಮ್ ಎ 0429 ಸಿರೀಸ್ ಫ್ರಮ್ ಎ. ಅಂಡ್ 43ನೇ ಅದೃಷ್ಟದ ಸಂಖ್ಯೆ ಸಿರೀಸ್ ಫ್ರಮ್ ಕೆ ಸಿರೀಸ್ ನಿಂದ 1076 1076 1076 ಸಿರೀಸ್ ಫ್ರಮ್ ಕೆ. ಅಂಡ್ ಮುಂದಿನ 44ನೇ ಅದೃಷ್ಟವಂತರು ಮುಂದಿನ ನಂಬರ್ ಸಿರೀಸ್ ಫ್ರಮ್ ಜೆ ಸಿರೀಸ್ ನಿಂದ 4373 4373 4373 4373 ಸಿರೀಸ್ ಫ್ರಮ್ ಜೆ. 44 ಜನ ಅದೃಷ್ಟವಂತರು ಫೈನಲೈಸ್ ಆಗಿದ್ದಾರೆ, ಗೋಲ್ಡ್ ರಿಂಗ್ ವಿಜೇತರು. ಅಂಡ್ ಮುಂದಿನ 5ನೇ ಅದೃಷ್ಟವಂತರು ಸಿರೀಸ್ ಫ್ರಮ್ ಎಚ್ ಸಿರೀಸ್ ನಿಂದ 8374 8374 ಸಿರೀಸ್ ಫ್ರಮ್ ಎಚ್ 8374 8374 ಸಿರೀಸ್ ಫ್ರಮ್ ಎಚ್. ಸೊ 45 ಜನ ಆಗಿದೆ. ಅಂಡ್ ಮುಂದಿನ ಕೊನೆಯ 5 ಜನ ಅವಕಾಶ ಯಾರಿಗಿದೆ ನೋಡೋಣ. ಸೊ 46ನೇ ಅದೃಷ್ಟದ ಸಂಖ್ಯೆ ಸಿರೀಸ್ ಫ್ರಮ್ ಡಿ 0469 0469 0469 0469 ಸಿರೀಸ್ ಫ್ರಮ್ ಡಿ. ಓಕೆ, ಅಂಡ್ ಮುಂದಿನ 47ನೇ ಅದೃಷ್ಟದ ಸಂಖ್ಯೆಯನ್ನು ಗಮನಿಸೋಣ. ಮುಂದಿನ ಸಂಖ್ಯೆ ಸಿರೀಸ್ ಫ್ರಮ್ ಡಿ 0879 0879 ಸಿರೀಸ್ ಫ್ರಮ್ ಡಿ ಸಿರೀಸ್ ನಿಂದ 0879 ಸಿರೀಸ್ ಫ್ರಮ್ ಡಿ. 47 ಆಗಿದೆ. ಕೊನೆಯ 3 ಜನ ಅದೃಷ್ಟವಂತರು ಪೆಂಡಿಂಗ್ ಉಳಿದಿರುವಂತದ್ದು. ಸಿರೀಸ್ ಫ್ರಮ್ ಎಸ್ ಸಿರೀಸ್ ನಿಂದ 9977 9977 ಸಿರೀಸ್ ಫ್ರಮ್ ಎಸ್
ಎಸ್ ಸಿರೀಸ್ ನಿಂದ 9977 48 ಆಗಿದೆ. ಅಂಡ್ ಕೊನೆಯ 2 ಜನ ಅವಕಾಶ. ಮುಂದಿನ ಸಂಖ್ಯೆ ಸಿರೀಸ್ ಫ್ರಮ್ ಜೆ 2104 2104 2104 ಸಿರೀಸ್ ಫ್ರಮ್ ಜೆ 2104 2104 ಸಿರೀಸ್ ಫ್ರಮ್ ಜೆ. ಅಂಡ್ ಫೈನಲಿ ಕೊನೆಯ ಒಬ್ಬ ವ್ಯಕ್ತಿಗೆ ಗೋಲ್ಡ್ ರಿಂಗ್ ವಿಜೇತರಾಗುವಂತಹ ಅವಕಾಶ. 49 ಜನ ಆಗಿದೆ. ಅಂಡ್ ಫೈನಲಿ ಕೊನೆಯ 50ನೇ ಗೋಲ್ಡ್ ರಿಂಗ್ ವಿಜೇತರು. ಇಲ್ಲಿ ತನಕ 49 ಜನರನ್ನ ಚೂಸ್ ಮಾಡಾಗಿದೆ. ಕೊನೆಯ ಒಬ್ಬ ವ್ಯಕ್ತಿಗೆ ಫ್ರೀ ಡ್ರಾದ ಮುಖಾಂತರ ಸಿಗ್ತಾ ಇರುವಂತಹ ಗೋಲ್ಡ್ ರಿಂಗ್. ಸೊ ಡಿ ಸೀರೀಸ್ ನಿಂದ 1408 1408 ಸೊ 50 ಜನರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಎಸ್ಪೆಷಲಿ ನಾವು ಪ್ರತಿ ಬಾರಿಯೂ ಕೂಡ ನಾವು ಹೇಳುವಂತಹ ಸಂದರ್ಭದಲ್ಲಿ ಫ್ರೀ ಡ್ರಾ ಅಂತ ಹೇಳ್ತಾ ಇರ್ತೀವಿ. ಬಟ್ ಒಂದು ಗಮನಿಸಿಕೊಳ್ಳಿ, ಫ್ರೀ ಡ್ರಾದ ಮುಖಾಂತರ 50 ಜನರ ಹೆಸರುಗಳು ಈಗ ಫೈನಲೈಸ್ ಆಗಿದೆ. ಒಂದು ಬಾರಿ ಗಮನಿಸಿಕೊಳ್ಬಹುದು ಒಟ್ಟಾರೆ. ಓಕೆ ಓಕೆ ಓಕೆ. ಸೊ ಇಲ್ಲಿ ತನಕ ನಾವು ಯಾರೆಲ್ಲ ನಾವು ನೀಡಿರುವಂತಹ ನಿಗದಿತ ಸಮಯ ಇದೆ. ಅಂದ್ರೆ ಪ್ರತಿ ತಿಂಗಳು ಕೂಡ 10ನೇ ತಾರೀಕಿಗಿಂತ ಮುಂಚೆ ಎಲ್ಲರ ಪೇಮೆಂಟ್ಗಳು ಕೂಡ ಬರಬೇಕು. ಸೊ ಕೊನೆಯ ಸಂದರ್ಭ ಕೆಲವರಿಗೆ 1,000ವನ್ನು ಕೂಡ ಕೂಡಿಸುವಂತದ್ದು ಅದು ಅವರ ಜೀವನಕ್ಕೆ ಗಮನಿಸುವುದಾದ್ರೆ ತುಂಬಾನೇ ಕಷ್ಟ ಆಗಿರುತ್ತೆ. ಸೊ ಹಾಗಾಗಿ ಕೆಲವೊಬ್ಬರ ಪೇಮೆಂಟ್ಗಳು 1 ದಿವಸ ನಂತರ ಬಂದಿರುವಂತದ್ದಿದೆ. ಅದನ್ನ ನಾವು ಲೇಟ್ ಪೇಮೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಅವರ ನಂಬರ್ಗಳನ್ನ ನಾವು ಫ್ರೀ ಡ್ರಾದಲ್ಲಿ ಕನ್ಸಿಡರ್ ಮಾಡೋದಿಲ್ಲ, ಬಂಪರ್ ಡ್ರಾದಲ್ಲಿ ಮಾತ್ರ ಮಾಡ್ತಾ ಹೋಗುವಂಥದ್ದು. ಸೊ ಇವತ್ತಿಗಿಂತ ಮುಂಚೆ ಯಾರೆಲ್ಲ ಪೇಮೆಂಟ್ ಮಾಡಿದಿರಾ ಅಂಥವರ ನಂಬರ್ಗಳು ಕೂಡ ಫೈನಲೈಸ್ ಆಗಿ ಇರುವಂತದ್ದು. ಕೆಲವೊಂದು ನಂಬರ್ಗಳು ಅದನ್ನ ವೆರಿ ಕ್ವಿಕ್ ಆಗಿ ನಾವು ಫೈನಲ್ ಡ್ರಾದ ಬಾಕ್ಸ್ಗೆ ಫಿಲ್ ಮಾಡುವಂಥದ್ದು. ಇಲ್ಲಿ ತನಕ ನಾವು ಗಮನಿಸಿರುವಂತದ್ದು ಫ್ರೀ ಡ್ರಾದಲ್ಲಿ 50 ಗೋಲ್ಡ್ ರಿಂಗ್ ಅನ್ನ ಗೆದ್ದಿರುವಂತ ಅವಕಾಶ. ಪ್ರತಿ ಬಾರಿಯೂ ಕೂಡ ನಾನು ಹೇಳುವಂತದ್ದು ತಾವು ಪೇಮೆಂಟ್ ಅನ್ನ ಆದಷ್ಟು ಬೇಗನೆ ಮಾಡಿಕೊಳ್ಳಿ. ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ಯಾರು ಫ್ರೀ ಡ್ರಾದಲ್ಲಿ ಗೋಲ್ಡ್ ರಿಂಗ್ ಅನ್ನ ಗೆದ್ದಿದ್ದಾರೆ ಅವರು ಮುಂದಿನ ತಿಂಗಳು ಇನ್ನೊಂದು ಗೋಲ್ಡ್ ರಿಂಗ್ ಅನ್ನ ಗೆಲ್ಲುವಂತ ಅವಕಾಶಗಳು ಕೂಡ ಇದೆ. ಬಟ್ ಬಂಪರ್ ಡ್ರಾದಲ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿ ಒಂದು ಬಹುಮಾನವನ್ನ ಗೆದ್ರೆ ಆತನಿಗೆ ಇನ್ನೊಂದು ತಿಂಗಳ ಡ್ರಾದಲ್ಲಿ ಇನ್ನೊಂದು ಬಹುಮಾನ ಆಗಿರ್ಬೋದು, ಬಂಪರ್ ಬಹುಮಾನ ಆಗಿರ್ಬೋದು ಅಥವಾ ಗೋಲ್ಡ್ ರಿಂಗ್ ಅನ್ನ ಗೆಲ್ಲುವಂತ ಅವಕಾಶಗಳು ಕೂಡ ಇಲ್ಲ. ಅಂಡ್ ಯಾವುದೇ ಕಾರಣಕ್ಕೂ ಕೂಡ ಅಸಡ್ಡೆ ಮಾಡಬೇಡಿ, ಬರೀ ಒಂದು ಗೋಲ್ಡ್ ರಿಂಗ್ ಅಲ್ವಾ ಅಂತ ಹೇಳಿ. ಇವತ್ತಿನ ಅಟ್ ದ ಟೈಮ್ ದ ಪ್ರೈಸ್ ಅನ್ನ ತಾವು ಗಮನಿಸೋದಾದ್ರೆ 1 ಗ್ರಾಮ್ ಗೋಲ್ಡ್ಗೆ 10,250 ರೂಪಾಯಿ ಇದೆ. ಅದು ಇವತ್ತಿನ ದರ. ಇದೇ ರೀತಿಯಾಗಿ ಟೋಟಲ್ 24 ಕಂತುಗಳಿವೆ ಈ ಸೀಸನ್ 2ರಲ್ಲಿ. 24 ಕಂತುಗಳಲ್ಲಿ 24 ಗೋಲ್ಡ್ ರಿಂಗ್ ಏನಾದ್ರೂ ತಮಗೆ ಸಿಕ್ಕಿದರೆ ಅದರ ಮೌಲ್ಯ ಎಷ್ಟಾಗುತ್ತೆ ಅಂತ ಹೇಳಿ ಲೆಕ್ಕ ಹಾಕೊಳ್ಳಿ. ಹಾಗಾಗಿ ಯಾವುದನ್ನು ಕೂಡ ಅಸಡ್ಡೆ ಮಾಡುವಂತದ್ದು ಬೇಡ. 24 ಗೋಲ್ಡ್ ರಿಂಗ್ ಒಂದು ವೇಳೆ ಸಿಗುವಂತ ಚಾನ್ಸಸ್ ಇದೆಯಾ ಗೊತ್ತಿಲ್ಲ. ಸಿಕ್ಕಿದ್ರೆ ಅದೇ ನಿಮ್ಮ ಜೀವನದ ಒಂದು ದೊಡ್ಡ ಮೌಲ್ಯ ಅಂತ ಹೇಳ್ಬೋದು. ಸೊ ಕಾರ್ಯಕ್ರಮದ ಮುಂದಿನ ಇನ್ನಷ್ಟು ಪೇಮೆಂಟ್ ಮಾಡಿರುವಂತವರ ನಂಬರ್ಗಳಿಗೆ ಡಿಸ್ಪ್ಲೇ ಆಗ್ತಾ ಇದೆ. ವೆರಿ ಕ್ವಿಕ್ ಆಗಿ ಆ ಟ್ರೇಯತ್ತ ಹೋಗೋಣ. 10ನೇ ತಾರೀಕಿನ ನಂತರದ ದಿವಸದಿಂದ 10ನೇ ತಾರೀಕು 12 ಗಂಟೆಯ ನಂತರ ಮರು ದಿವಸದಿಂದ ಯಾರೆಲ್ಲ ಪೇಮೆಂಟ್ ಆಗಿದೆ ಸೊ ಅಂತವರ ನಂಬರ್ಗಳಿಗೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಒನ್ ಬನ್ ಬೈ ಆಗಿ ಈಗ ಡಿಸ್ಪ್ಲೇ ಆಗ್ತಾ ಇರುವಂತದ್ದು. ವೆರಿ ಕ್ವಿಕ್ ಆಗಿ ಗಮನಿಸಿಕೊಳ್ತಾ ನಾವು
ಸೊ ವೆಲ್ಕಮ್ ಬ್ಯಾಕ್. ನಾವೆಲ್ಲರೂ ಕೂಡ ಕಾಯ್ತಾ ಇರುವಂತಹ ಪ್ರಮುಖ ಘಟ್ಟದತ್ತ ಬರ್ತಾ ಇದ್ದೀವಿ. ಇಲ್ಲಿ ತನಕ 50 ಗೋಲ್ಡ್ ರಿಂಗ್ ಗಳನ್ನ ಸೆಲೆಕ್ಟ್ ಮಾಡುವಂತಹ ಸಮಯ ಸ್ವಲ್ಪ ಲೆಂತಿ ಪ್ರೊಸೆಸ್ ಆಗಿತ್ತು. ಬಟ್ ಈಗ ಪ್ರತಿಯೊಬ್ರು ಕೂಡ ಕಾಯ್ತಾ ಇರುವಂತಹ ಸಮಯ, ಅರೆ ಈಗ ನಮ್ಮ ಮನೆಗೆ ಒಂದು ಫೋನ್ ಕಾಲ್ ಬರುವಂತ ಸಮಯ ರೆಡಿ ಆಗಿರ್ಬೋದು. ಆಲ್ಮೋಸ್ಟ್ ಯಾರೆಲ್ಲ ಮೊಬೈಲ್ ಅಲ್ಲಿ ಚಾರ್ಜ್ ಇಲ್ಲಪ್ಪ, ಆಲ್ರೆಡಿ ಚಾರ್ಜ್ ಇಟ್ಕೊಳ್ಳಿ. ಮನೆಯಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಪಕ್ಕದ ಮನೆಯಲ್ಲಿ ಎಲ್ಲಾದ್ರೂ UPS ಇದ್ರೆ ಅಲ್ಲಿ ಹೋಗಿ ಚಾರ್ಜ್ ಇಟ್ಕೊಳ್ಳಿ. ಬಿಕಾಸ್ ಈಗ ನಿಮ್ಮ ಮನೆಗೆ ಫೋನ್ ಕಾಲ್ ಬರುವಂತ ಸಮಯ. ಐ ಮೀನ್ ನಿಮಗೆ ಕಾಲ್ ಮಾಡಿ ವಿಷನ್ ಇಂಡಿಯಾದಿಂದ ಕರೆ ಮಾಡ್ತಾ ಇದ್ದೀವಿ, ಪೇಮೆಂಟ್ ಮಾಡಿದೀರಾ ಅಂತ ಕೇಳ್ತಾರೆ. ಅದಾದ ಬಳಿಕ ತಾವು 2 BHK ಮನೆಯನ್ನ ಗೆದ್ದಿದ್ದೀರಿ ಅನ್ನುವಂತಹ ಒಂದು ಸಂಭಾಷಣೆಗಳು ಕೂಡ ಬರಬಹುದು. ಇದು ಯಾವುದು ಅಶರೀರವಾಣಿ ಅಲ್ಲ, ಬದಲಾಗಿ ತಮ್ಮ ಜೀವನದ ಅದೃಷ್ಟದ ಪರೀಕ್ಷೆ ನಡೀತಾ ಇರುವಂತಹ ಸಮಯ ಈಗ ರಿವೀಲ್ ಆಗ್ತಾ ಇದೆ. ಸೊ ಈಗ ನಾವು ಮೊದಲು ಯಾವ ಕಾಯಿನ್ ಅನ್ನ ಪಿಕ್ ಮಾಡ್ತೀವಿ, ಒಂದು ಅತಿಥಿಯನ್ನ ವೆಲ್ಕಮ್ ಮಾಡ್ತೀವಿ. ಅದಾದ ಬಳಿಕ ಅವರು ಯಾವ ಕಾಯಿನ್ ಅನ್ನು ಮೊದಲು ಪಿಕ್ ಮಾಡ್ತಾರೆ, ಆ ಕಾಯಿನ್ ಡೆಫಿನೆಟ್ಲಿ 2 BHK ಮನೆಯದ್ದಾಗಿರುತ್ತೆ. ಅದಾದ ಬಳಿಕ ಆಗುವಂತದ್ದು iPhone 13 ನ 10 ಜನ ಅದೃಷ್ಟವಂತರು ಯಾರು ಅಂತ ಹೇಳಿ. ಸೊ ಹಾಗಾಗಿ ಮೊದಲೇ ಕ್ಲಿಯರ್ ಮಾಡ್ತಾ ಇದೀವಿ, ಗಮನಿಸಿಕೊಳ್ಳಿ. ತಮಗೆ ಡ್ರಾ ಆದಂತಹ ಸಂದರ್ಭದಲ್ಲಿ ಕಾಯಿನ್ ನ ನಂಬರ್ ನ ಜೊತೆಯಾಗಿ ಸೀರೀಸ್ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. 9 ಸೀರೀಸ್ ಗಳನ್ನ ಒಳಗೊಂಡಿರುವಂತಹ ನಂಬರ್ ಆಗಿರುತ್ತೆ. ಸೊ ಹಾಗಾಗಿ ಕೇವಲ ನಂಬರ್ ಇಲ್ಲಿ ಪರಿಗಣನೆಗೆ ಬರೋದಿಲ್ಲ, ನಂಬರ್ ನ ಜೊತೆಯಲ್ಲಿರುವಂತಹ ಸೀರೀಸ್ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಅಂಡ್ ನೋಡೋಣ ಅದೃಷ್ಟವಂತರು ಯಾರು ಇದ್ದಾರೆ ಅಂತ ಹೇಳಿ. ಸೊ ಮೊದಲ ಅತಿಥಿಯನ್ನು ವೆಲ್ಕಮ್ ಮಾಡ್ಕೋಣ. ಸೊ 2 BHK ಮನೆಯನ್ನ ಗೆಲ್ತಾ ಇರುವಂತಹ ಆ ಅದೃಷ್ಟವಂತರು ಯಾರು ಅಂತ ಹೇಳಿ ಚೂಸ್ ಮಾಡೋದಕ್ಕೆ ನಮ್ಮ ಜೊತೆ ಅವರು ಅತಿಥಿ ಇದ್ದಾರೆ. ಸೊ ಕವಿತಾ ಮನೋಜ್ ಅವರು, ಸೊ ವೆಲ್ಕಮ್ ಮಾಡ್ಕೋಣ ಮುಂದಿನ ಅತಿಥಿಯಾಗಿ. ಸೊ ನೋಡೋಣ ಯಾರು ಅದೃಷ್ಟ ಹೇಗಿದೆ ಅಂತ ಹೇಳಿ. ಓಕೆ, ಯಾವತ್ತು ಕೂಡ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ದಂಥವರು ಇವತ್ತು ಕೂಡ ಸ್ಪೆಷಲಿ ಹೇಗಿದೆ ಅಂತ ನೋಡೋಣ. ಎಸ್, ವೆಲ್ಕಮ್ ಮೇಡಮ್. ನೀವು ಕೂಡ ಈ ಒಂದು ವಿಷನ್ ಇಂಡಿಯಾದಲ್ಲಿ ಸದಸ್ಯರಾ? ಓಕೆ, ತಮ್ಗೆ ಏನಾದ್ರು ಅದೃಷ್ಟ ಇದಕ್ಕಿಂತ ಮುಂಚೆ ಬಂದಿದ್ಯಾ? ಇಲ್ಲ, ಬಂದಿಲ್ಲ. ಬಟ್ ಈ ಬಾರಿ ಬರುತ್ತಾ ಅಂತ ನೋಡೋಣ. ಸೊ ಕ್ಯಾಮ್ರಾವನ್ನ ನೋಡ್ತಾ ಇರಿ. ಸೊ ಜಸ್ಟ್ ಶಫಲ್ ಮಾಡಿ ಯಾವ್ದಾದ್ರು ಒಂದು ಕಾಯಿನ್ ಅನ್ನು ಮಾತ್ರ ಪಿಕ್ ಮಾಡಿ, ಗಮನಿಸುವಂತ ಬೇಡ, ಮುಂದುಗಡೆ ನೋಡಿ. ಎಸ್, ಫೈನಲಿ ವಿಷನ್ ಇಂಡಿಯಾ ಸೀಸನ್ 2ರ 14ನೇ ಕಂತಿನ 2 BHK ಮನೆಯನ್ನ ಗೆಲ್ತಾ ಇರುವಂತಹ ಆ ಲಕ್ಕಿ ಪರ್ಸನ್ ಆಲ್ರೆಡಿ ರಿವೀಲ್ ಆಗಿದೆ. ಓಕೆ, ಸೊ ಕಳೆದ ಬಾರಿ ಸೀರೀಸ್ ಗಳನ್ನ ಹೇಳುವಂತ ಸಮಯದಲ್ಲಿ ನನ್ನ ಹೆಸರುಗಳನ್ನ ಹೇಳ್ತಾ ಇದೆ, ಅದರ ಆಧಾರದಲ್ಲಿ ನಂಬರ್ಗಳು ಗೊತ್ತಾಗ್ತಾ ಇತ್ತು. ಇಲ್ಲೇ ಇದೆ, ಕಾಯಿನ್ ಚೇಂಜ್ ಆಗ್ತಾ ಇಲ್ಲ. ಓಕೆ, ಸೊ ಇವತ್ತಿನ ಸೀರೀಸ್ ಅನ್ನ ಗಮನಿಸೋದಾದ್ರೆ, ಸೊ ಎಲ್ರಿಗೂ ಕೂಡ ಇಂಗ್ಲಿಷ್ ಅಲ್ಲಿ ಎಷ್ಟು ಅಕ್ಷರಗಳಿದೆ ಅಂತ ಗೊತ್ತಿದೆಯಲ್ವಾ? 25, 26, 27 ಎಷ್ಟಿದೆ ಹೇಳ್ಬೋದಾ? 28, 22. ಕಲ್ತವ್ರು ಮತ್ತೆ ಮತ್ತೆ ಕಲಿಬೇಕಾದಂತ ಅವಶ್ಯಕತೆ ಬರುತ್ತೆ. ಬಟ್ ಎಷ್ಟಿದೆ ಗೊತ್ತಿಲ್ಲ. ಬಟ್ ಯಾವ ಸಂಖ್ಯೆಯಿಂದ ಪ್ರಾರಂಭ ಆಗುತ್ತೆ, ಐ ಮೀನ್ ಯಾವ ಲೆಟರ್ ಇಂದ? ಎ. ಸೊ ಇವತ್ತಿನ ಸೀರೀಸ್ ಕೂಡ ಅಷ್ಟೇ ನಮ್ ಜೊತೆ ಇರುವಂತದ್ದು ಎ ಸೀರೀಸ್ ನಿಂದ ಯಾರೆಲ್ಲ ತಮ್ಮ ನಂಬರ್ ಗಳನ್ನ ಪಡ್ಕೊಂಡಿದ್ದೀರಾ, ಸೊ ಅವರ ಅದೃಷ್ಟ ಇವತ್ತು ಕುಲಾಯಿಸುತ್ತಾ ಇದೆ. ಸೊ ಎ ಸೀರೀಸ್ ನಿಂದ ಬರ್ತಾ ಇರುವಂತಹ ಲಕ್ಕಿ ನಂಬರ್, ಸೊ ಮೊದಲ ನಂಬರ್ ಸೀರೀಸ್ ಫ್ರಮ್ ಎ 7. ಸೊ 7 7,000 ಸಮಥಿಂಗ್ ಆಗಿರುತ್ತೆ. ಸೊ ಯಾರ್ದೆಲ್ಲ ನಂಬರ್ 7,000ದಿಂದ ಇದೆ, ಎನ್ಮ ಸಾವಿರದ ಸ್ಟಾರ್ಟ್ ಅಂತ ಇದ್ದಂಥವ್ರು ಲೈವ್ ಆಫ್ ಮಾಡಿದ್ರು ಪರವಾಗಿಲ್ಲ, ಅಥವಾ ವೇಟ್ ಮಾಡಿ, ಬಿಕಾಸ್ ಮೊಬೈಲ್ ಫೋನ್ ಇದೆ. ಅಂಡ್ ಎರಡನೇ ನಂಬರ್ 57575. ಅಂಡ್ ಮುಂದಿನ 2 ನಂಬರ್ ಪ್ರಮುಖವಾಗಿರುವಂತದ್ದು. ಇದರಲ್ಲಿ ಒಂದು 100 ಜನರ ಭವಿಷ್ಯ ಈಗ ಇರುವಂತದ್ದು ನನ್ನ ಕೈಯ ಹಿಂದ್ಗಡೆ ಅಡಗಿರುವಂತ ನಂಬರ್ ಅಲ್ಲಿ. ಅಂಡ್ ಮುಂದಿನ ಸಂಖ್ಯೆ 6756 756. ಅಂಡ್ ಕೊನೆಯ ಒಂದು ನಂಬರ್ ರಿವೀಲ್ ಮಾಡೋದ್ರ ಜೊತೆಯಾಗಿ 10 ಜನರ ಭವಿಷ್ಯ ಈಗ ಫೈನಲ್ ಆಗಿರುವಂತದ್ದು. ಸೊ ಕೊನೆಯ ನಂಬರ್ ಯಾವುದು? 0 to 9 ಒಳಗಡೆ ಟೋಟಲಿ 10 ಜನ ಈಗ ಎದೆ ಬಡಿದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಕೊನೆಯ ಸಂಖ್ಯೆ ಸೀರೀಸ್ ಫ್ರಮ್ ಎ 7568 7568. ಸೊ ಇವತ್ತಿನ 2 BHK ಮನೆಯನ್ನ ಗೆಲ್ತಾ ಇರುವಂತಹ ಲಕ್ಕಿ ಪರ್ಸನ್ ಯಾರು ಅಂತ ಹೇಳಿ ನೋಡೋಣ. ಅವರಿಗೆ ದೂರವಾಣಿ ಕರೆಯನ್ನು ಕೂಡ ಮಾಡೋಣ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಓಕೆ, ಒಂದು ಸೊ ಇವತ್ತಿನ ಲಕ್ಕಿ ಪರ್ಸನ್ 7568 ಸೀರೀಸ್ ಫ್ರಮ್ ಎ ದೀಪ್ತಿ ಶೆಟ್ಟಿ ನೆಲ್ಯಾಡಿ. ಸೊ ಕಂಗ್ರಾಚುಲೇಷನ್ ದೀಪ್ತಿ ಅವರಿಗೆ. ಸೊ ನಿಮ್ಮ ಅದೃಷ್ಟದ ಕದ ಇವತ್ತು ತೆರೀತಾ ಇದೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಒಂದು ಕನಸಾಗಿರುತ್ತೆ ಮನೆಯನ್ನ ಕಟ್ಟಬೇಕು ಅಂತ ಹೇಳಿ. ಬಟ್ ಇಲ್ಲಿ ನೀವು ಮನೆಯನ್ನ ಕಟ್ಟಬೇಕಾಗಿಲ್ಲ, ಮನೆಯನ್ನ ಗೆದ್ದರೆ ಸಾಕು. ನಾವೇ ಮನೆಯನ್ನ ಕಟ್ಟಿಕೊಡ್ತಾ ಇದ್ವಿ, ಅಂದ್ರೆ 2 BHK ಮನೆಯ ವಾರಸ್ದಾರರಾಗ್ತಾ ಇದ್ದಾರೆ. ಸೊ ಕಂಗ್ರಾಚುಲೇಷನ್ ಒಂದು ಕಡೆಯಿಂದ. ಅಂಡ್ ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ. ಹಲೋ ಮೇಡಮ್, ಇದು ವಿಷನ್ ಟು ಇಂಡಿಯಾದಿಂದ ಹೇಳಿ ಹೇಳಿ.
ಮೇಡಮ್ ನಿಮ್ ಮಗಳು ಪೇಮೆಂಟ್ ಮಾಡ್ಲಿಲ್ವಾ ಅಂತ ಈ ತಿಂಗಳು? ನಾನೇ ಮಾಡಿದ್ದು. ನೀವು ಮಾಡಿದ್ದ? ಹಾ, ಯಾರ ಹತ್ರ ಮಾಡಿದ್ರಿ ಮೇಡಮ್ ಪೇಮೆಂಟ್? ನೀವು ಬಂದಿದೆ ಅಂತ ಹೇಳಿ ಮೆಸೇಜ್ ಹಾಕಿದ್ರಿ. ಮೆಸೇಜ್ ಬಂದಿದೆ? ಹಾ, ನನಗೆ ಮೆಸೇಜ್ ಹಾಕಿದ್ರಿ ದುಡ್ಡು ಬಂದಿದೆ ಅಂತ ಹೇಳಿ. ಹೌದಾ? ಬಟ್ ಇಲ್ಲಿ ಆಕ್ಚುಲಿ ಎಲ್ಲೂ ಕೂಡ ಮೆನ್ಷನ್ ಇಲ್ಲ ಮೇಡಮ್. ಇವತ್ತು ಡ್ರಾ ಆಗ್ತಾ ಇದೆ. ಡ್ರಾ ನೋಡ್ತಾ ಇದ್ದೀರಾ? ಆಗೊಮ್ಮೆ ನೋಡಿದೆ. ಅಲ್ಲ, ನಾನ್ ಬಂದಿದ್ದಕ್ಕೆ ಓಕೆ ಅಂತ ಹೇಳಿ ಕೊಟ್ಟಿದ್ದೀರಲ್ಲ ನೀವು. ಹೌದಾ? ಡ್ರಾ ಹಾಗಾದ್ರೆ ತಾವು ಕಂಪ್ಲೀಟ್ ಆಗಿ ಲೈವ್ ನೋಡ್ತಾ ಇಲ್ವಾ? ಯಾರ್ದೆಲ್ಲ ಪೇಮೆಂಟ್ ಆಗಿಲ್ಲ ಅವ್ರ ಹೆಸರು ಹೇಳ್ತಾ ಇದೀವಿ ಒನ್ ಬೈ ಒನ್. ನಾನು ಹಾಕಿದ್ದೀನಿ, ಅವರು ಮೊನ್ನೆ ಓಕೆ ಅಂತ ಕೊಟ್ಟಿದ್ರು ನನಗೆ. ಹೌದಾ? ಬಟ್ ನೀವು ಲೈವ್ ನೋಡ್ತಾ ಇಲ್ವಾ ಈಗ? ಇಲ್ಲ, ಆಗೊಮ್ಮೆ ನೋಡಿದೆ, ಮತ್ತೆ ನೋಡ್ಲಿಲ್ಲ ನಾನು. ಬೋರ್ ಆಯ್ತಾ? ಅಂದ್ರೆ ತಮ್ಗೆ ಏನು ಅದೃಶ್ಯ ಬರೋದಿಲ್ಲ ಅಂತ ಹೇಳಿ? ಯಾವ್ದು ಯಾವಾಗ್ಲೂ ಬರುದಿಲ್ಲಲ್ಲ, ಯಾಕೆ ಅಂತ ಹೇಳಿ ಮೊನ್ನೆ ಎಲ್ಲ ನೋಡ್ತಾ ಇದ್ದೆ, ಬರ್ಲಿಲ್ಲ. ಹೌದಾ? ನಿಮ್ ಮಗಳು ಇಲ್ಲಿದ್ದಾರೆ ಮೇಡಮ್? ಅಂದ್ರೆ ಅವ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದಾರಾ? ಬ್ಯಾಂಗ್ಳೂರಲ್ಲಿ ಇದ್ದಾಳೆ. ಬ್ಯಾಂಗ್ಳೂರಲ್ಲಿ. ಪೇಮೆಂಟ್ ಮಾತ್ರ ನೀವು ಮಾಡ್ತಾ ಇದ್ದೀರಾ? ಹೌದು, ನಾನ್ ಮಾಡುದು ಪೇಮೆಂಟ್. ಓಕೆ ಓಕೆ. ನಿಮ್ಮ ಅದೃಶ್ಯ ಹೇಗಿದೆ ಮೇಡಮ್ ಬೆಳಗಿನಿಂದ? ಚೆನ್ನಾಗಿದೆ. ಹೌದಾ? ಉದಯವಾಣಿಯಲ್ಲಿ ಏನಾದ್ರು ದಿನ ಭವಿಷ್ಯ ಓದಿದ್ರಾ? ಇಲ್ಲ ಇಲ್ಲ, ಅದೆಲ್ಲ ನಾನ್ ನಂಬುದಿಲ್ಲ. ಓಕೆ. ಇವತ್ತು ಒಂದು ಅದೃಶ್ಯ ಬಂದಿದೆ ಮೇಡಮ್. ಇಲ್ಲಿ ತನಕ ತಮ್ಗೆ ಯಾವ್ದಾದ್ರು ಲಕ್ ಡಿಪ್ಪಲ್ ಆದ್ರೆ ಏನಾದ್ರು ಡ್ರಾ ಬಂದಿದ್ಯಾ? ಒಮ್ಮೆ ಅವಳಿಗೆ ಅವಳ ಹೆಸರಲ್ಲಿ ಚಿನ್ನ ಸಿಕ್ಕಿದೆ. ಹೌದಾ? ಓಹೋ. ಇವತ್ತು ಕೂಡ ಒಂದು ಸಣ್ಣ ಬಹುಮಾನ ತಮ್ಗೆ ಬರ್ತಾ ಇದೆ ಮೇಡಮ್. ಏನು ಸರ್? ಒಂದು ಮಿಕ್ಸಿ ಸಿಗ್ತಾ ಇದೆ ಮೇಡಮ್ ತಮ್ಗೆ. ಹ್ಮ್. ಇವತ್ತು ಬರ್ಬೋದಾ? ಇಲ್ಲ, ನಾವು ನೆಲ್ಲಿಯಡಿ ಅಲ್ಲ. ಹೌದಾ? ಅಂದ್ರೆ ಐಟಮ್ ಸಣ್ಣದಾಯ್ತಾ ಅಂತ ಹೇಳಿ ತಮ್ಗೆ? ಮಿಕ್ಸಿ ಯಾವ್ದ್ರ ಲೆಕ್ಕದಲ್ಲಿ ಅದು ಕೊಡುದು? ಸ್ಪೆಷಲ್ ಬಹುಮಾನ ಮೇಡಮ್ ಇವತ್ತು. ಇವತ್ತಿನ ಬಹುಮಾನ ಲೀಸ್ಟ್ ನೋಡಿದ್ರ ಯಾವ್ದೆಲ್ಲ ಬಹುಮಾನ ಇದೆ ಅಂತ ಹೇಳಿ? ಒಂದು ಐಫೋನ್ ಅದಿದೆಯಲ್ವಾ ಮೇಡಮ್ ಮನೆಯಲ್ಲಿ? ಇಲ್ವಾ ಮೊಬೈಲ್ ಫೋನ್? ಇದೆ, ಅದು ಬೇಡ. ಬೇರೆ ಮನೆ ಇದೆ. ಮನೆ ಆಲ್ರೆಡಿ ತಮ್ದು ಸ್ವಂತ ಮನೆ ಅಲ್ವಾ ಮೇಡಮ್? ಹೌದು. ಹಾಗಾದ್ರೆ ಮನೇನು ಕೂಡ ಬೇಡ. ಬೇರೆ ಯಾವ್ದಿತ್ತು ಮೇಡಮ್? ಬೇರೆ ಯಾವ್ದು ರಿಂಗ್ ಎಂತದ ನಂಗೆ ಇವಾಗ ನೆನಪಿಲ್ಲ. ಓಕೆ, ತಮ್ಮ ಹೆಸರು ಹೇಳಿ ಮೇಡಮ್. ದೀಪ್ತಿ ಅವರ ಅಮ್ಮನ ಹೆಸರು? ಸುಜಾತ ದಿನೇಶ್ ಶೆಟ್ಟಿ. ಸುಜಾತ ದಿನೇಶ್ ಶೆಟ್ಟಿ. ತಮ್ಗೆ ತುಳು ಮಾತಾಡ್ಲಿಕ್ಕೆ ಬರುತ್ತಾ ಮೇಡಮ್? ನಾನ್ ತುಳುವೆ ಬಂಟ್ಸ್. ಹಾ, ಸತ್ಯ ಬಂತ ಸುಜಾತಕ್ಕ. ಇನೀರೆಗ್ ಗೋಲ್ಡ್ ರಿಂಗ್ ಲತ್ತು ಮಿಕ್ಸಿ ಲತ್ತು ಇನೀರೆ ತಿಕ್ಕೊಂದು 2 BHK ಇಲ್ಲ. ದಾಯ್ತ ಅನ್ಬಿಟ್ಟು ಚಾವಿ ಒಂಜಿ ತೆತ್ತದೀತ ಇದು ಬರ್ತದ ಕೊನೆಯ ನೆಟ್ಟಿತ್ತನ್ ಚಾವಿ ದೀತ ಮೂಲೆ. ಸೊ ಬರ್ಪಾರೆ? ಥ್ಯಾಂಕ್ ಯು. ಸೊ ವಿಷನ್ ಇಂಡಿಯಾ ಸಂಸ್ಥೆದ ಬಗ್ಗೆ ಪನ್ಲೆ ಮೇಡಮ್. ಇತ್ ಸಮಯ ಕಾಸು ಕಟ್ಟದ ದಾಲ ಕೊರ್ತಿಜರಂದಿರು ಫಸ್ಟ್ ಕೊರ ದೂರಿಯ ರಿತ್ತೆ ಪನ್ಲೆ 2 BHK ಇಲ್ಲ ತಿಕ್ಕದನ್ ಕನ್ನಡದೇ ಪನ್ಲೆ. ಹಲೋ, ಹೇಳಿ ಮೇಡಮ್, ಕನ್ನಡದಲ್ಲಿ ಹೇಳಿ. ಮೊದಲು ಯಾವುದೇ ಬಹುಮಾನ ಸಿಗ್ಲಿಲ್ಲ ಅಂತ ಹೇಳಿದ್ರಲ್ವಾ, ಈಗ 2 BHK ಮನೆ ಗೆದ್ದಿದ್ದೀರಾ. ಹೇಗ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆಯಾ? ಸಂಸ್ಥೆ ಬಗ್ಗೆ ಹೇಳೋದಾದ್ರೆ? ಖುಷಿ ಆಗ್ತಾ ಇದೆ. ಅಕ್ಕಲ್ ಪಾಪ ಧರ್ಮ ಒಂಜಿ ಇಲ್ಲು ಕೊಡ್ತೀರಿ ಒಂಜಿ ಖುಷಿ ಇಟ್ಟದಲ್ಲ ಪನ್ಪು ಜರ ಅಕ್ಲಿಗೆ ಒಂಜಿ ಟ್ಯಾಂಕ್ಸ್ ಅಂಡಲ್ಲ. ಅಮ್ಮಗೆ ನಾಟಗೆ. ಓಕೆ, ಸೊ ಇಲ್ಲಕ್ಕೆಲ್ ಗಂಜಿ ಲಿಪ್ಪನೆ ಮೇಡಮ್ ಮಾತಾಡಲ್ಲ. ಇರ್ಲಿರ್ದ ಥ್ಯಾಂಕ್ಸ್ ಎಲ್ಲ ರಿಕ್ವೆಸ್ಟ್ ಮಲ್ತದಿತ್ತು. ಇಟ್ಸ್ ಓಕೆ. ಸೊ ಇರೆಗ್ ಕೂಡ ಕಾಲ್ ಮಲ್ಪೇರು ಮೇಡಮ್. ಸೊ ಕಂಗ್ರಾಚುಲೇಷನ್. ಸಂಸ್ಥೆ ಕಾಲ್ ಮಲ್ಪೇರು. ನೆಕ್ಸ್ಟ್ ಪ್ರೊಸೆಸ್ ದಾದ ಅಂದ್ ಪನ್ಪೇರು. ಇರ್ನ ಮಗಳ್ದೆಲ್ಲ ಪಂದು ಬಿಡ್ಲಿ. ಇರ್ನ ಮಗಲ್ನ ಪುದರ್ ನೇಟ್ ಮೆನ್ಷನ್ ಮಲ್ತಿನ ಹಿಡ್ದವರ ಇರ ಕೊಂಚ ಅದೃಷ್ಟ ಎಲ್ಲ ಬತ್ತನ್. ಸೊ ಇರ್ನ ಇಲ್ಲದ ಅದೃಷ್ಟ ಇರ್ನ ಮಗಲಂದು ಪ್ರೂವ್ ಆಂಡ್ ಅನ್ಸಣ್ಣ. ಎಸ್ ಥ್ಯಾಂಕ್ ಯು. ಓಕೆ, ಸೊ ದೀಪ್ತಿ ಶೆಟ್ಟಿ ನೆಲ್ಯಾಡಿ. ಸೊ ನಿಜವಾಗಿಯೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಆ ಮನೆಯ ಅದೃಷ್ಟ ಆ ಮನೆಯ ಹೆಣ್ಣು ಮಗಳಂತೆ. ಹೆಣ್ಣು ಅನ್ನುವವಳು ಆಕೆ ಹತ್ತಡಿ ಹರಡುವ ಹಿಡಿ ಹಣತೆಯ ಬೆಳಕಲ್ಲ, ಆಕೆ ಬಾನ ನಡುವಿನ ಬೃಹತ್ ಬಾನು. ಆಕೆ ಭವನದ ಬೆಳಕಲ್ಲ, ಆಕೆ ಭುವನದ ಬೆಳಕು ಅನ್ನುವಂತ ಮಾತಿದೆ. ಅಂದ್ರೆ ಇರುವಂತ ಮನೆಯನ್ನ ಬೆಳಗಿ ಇನ್ನೊಂದು ಮನೆಯನ್ನ ಕೂಡ ಬೆಳಗುವಂತ ಅನಿವಾರ್ಯತೆಯ ಜೀವನ ಅಲ್ಲ, ಅವಶ್ಯಕವಾಗಿರುವಂತ ಜೀವನ. ಹಾಗಾಗಿ ಹೆಣ್ಣಿನ ಜನ್ಮ ಸಾರ್ಥಕ ಅನ್ನುವಂಥ ಭಾವನೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಪ್ರತಿಯೊಬ್ಬರ ಮನದಲ್ಲೂ ಕೂಡ ಇರುವಂತದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರಾಚುಲೇಷನ್ ದೀಪ್ತಿ ಶೆಟ್ಟಿ ಅವರಿಗೆ. ಅಂಡ್ ಮುಂದೆ ಇಲ್ಲಿಗೆ ಕಾರ್ಯಕ್ರಮ ಮುಗಿದಿಲ್ಲ, ಇನ್ನು 10 ಜನರಿಗೆ iPhone 13 ಗೆಲ್ಲುವಂತ ಅವಕಾಶ ಇದೆ. ಸೊ ಹಿರಿಯರಿಗೆ ಒಂದು ಖುಷಿ ನೀಡುವ ಸುದ್ದಿ ಹಾಗೆ ಒಂದು ಮನೆಯನ್ನ ಗೆದ್ದಿದ್ದಾರೆ. ಈಗ ನಮ್ಮ ಯೂತ್ ಗಳಿಗೆ ಸ್ವಲ್ಪ ಖುಷಿ ನೀಡೋ ಹಾಗೆ iPhone 13 ಇದ್ರೆ ಅದೊಂದು ಖುಷಿನೇ ಬೇರೆ. ಎಲ್ರ ಮುಂದೆನ ಹೀಗೆ ಹಿಡ್ಕೊಂಡು ಮಾತಾಡ್ಬೋದಲ್ಲ, ಐಫೋನ್ ಬಾತಿರೊಂದಿಲ್ಲ ಪಾತಿರ್ನಿ 2 ಆಂಡಲ್ಲ, ನಾರ್ಮಲಿ ಐಫೋನ್ ಬಾತಿರೊಂದಿಲ್ಲ. ಇವನ್ ನೋಡೋಣ ಮುಂದಿನ ಅತಿಥಿಯನ್ನ ವೆಲ್ಕಮ್ ಮಾಡಿ. ಓಕೆ, ಅಭಿಜಿತ್ ಮಂಜೇಶ್ವರ್ ಅವ್ರು ನಮ್ ಜೊತೆ ಇದ್ದಾರೆ. ಎಸ್, ಅಭಿಜಿತ್ ಮಂಜೇಶ್ವರ್. ಸೊ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಮುಂದಿನ iPhone 13 ಅನ್ನ ಗೆಲ್ಲುವಂತ ಅವಕಾಶಗಳು. ಇವರು 2 iPhone ಅನ್ನ ಚೂಸ್ ಮಾಡ್ತಾರೆ. ಆಲ್ರೆಡಿ 2 iPhone ಉಂಡೆ 2 ಹೆಚ್ಚು. ಓಕೆ, ಸೊ iPhone ದೆತ್ತೊಂಡು ಒಂದು ಆಸೆ ಇತ್ತಂದ್ರೆ
ಆಸೆಚ್ಚಿ ಇತ್ತ ಧರ್ಮ ತಿಕ್ಕೊಂಡು ಓಕೆ ಪತ್ತ ಓಕೆ ಸರ್ ಶಫಲ್ ಮಾಲ್ ಪ್ಲೇ ಕ್ಯಾಮರಾ ಎದುರ್ತು ಒಂದು ಜಸ್ಟ್ ಓಕೆ ಸೊ ಮೊದಲ ಐಫೋನ್ 13 ಗೆಲ್ಲುವಂತಹ ಆ ಲಕ್ಕಿ ಪರ್ಸನ್ ಯಾರು ಅಂತ ನೋಡುವಂತಹ ಸಮಯ. ಸೊ ಮೊದಲ ನಂಬರ್ ರಿವೀಲ್ ಮಾಡ್ತಾ ಇದ್ದಾರೆ ಅಭಿಷೇಕ್ ಅವರು. ಸೊ ಮೊದಲ ನಂಬರ್ ಸಿರೀಸ್ ಫ್ರಮ್ ವಿ ಸಿರೀಸ್ ನಿಂದ 3690 3690 ಸಿರೀಸ್ ಫ್ರಮ್ ವಿ ಐಫೋನ್ 13 ಗೆಲ್ಲುವಂತಹ ಮೊದಲ ಲಕ್ಕಿ ಪರ್ಸನ್ 3690 ಸಿರೀಸ್ ಫ್ರಮ್ ವಿ. ಮೋಬಿನ್ ಓಕೆ 3690 ಸಿರೀಸ್ ಫ್ರಮ್ ವಿ. ಇವರ ಹೆಸರು ಮೋಬಿನ್ ಅದೋಲಿ. ಓಕೆ ಮೋಬಿನ್ ಅದೋಳಿ. ಸೊ ಕಂಗ್ರಾಚುಲೇಷನ್ ಸರ್, ಮೊದಲ ಲಕ್ಕಿ ಪರ್ಸನ್ ತಾವಾಗಿದ್ದೀರಾ. ಆಲ್ರೆಡಿ ತಮ್ಮ ಹತ್ರ ಮೊಬೈಲ್ ಫೋನ್ಗಳು ಇರಬಹುದು. ಈಗಿನ ಕಾಲದಲ್ಲೂ ಕೂಡ ಯಾರು ಲ್ಯಾಂಡ್ ಫೋನ್ ಬಳಸುವಂತ ತೀರಾ ಕಡಿಮೆ. ಬಟ್ ಆದ್ರೂ ಕೂಡ ಸಂಸ್ಥೆಯ ಪರವಾಗಿ ತಾವು ಇಲ್ಲಿ ತನಕ ಮಾಡಿರುವಂತ ಪೇಮೆಂಟ್ ಅಲ್ಲಿ ಸ್ಪೆಷಲಿ ಇವತ್ತಿನ 1000 ಮೌಲ್ಯಕ್ಕೆ ಐಫೋನ್ 13 ಅನ್ನ ಗೆಲ್ಲುವಂತ ಅವಕಾಶ ತಮ್ಮದಾಗಿದೆ. ಸೊ ಥ್ಯಾಂಕ್ ಯು. ಅಂಡ್ ಮುಂದಿನ ಎರಡನೇ ಅದೃಷ್ಟವನ್ನ ನೋಡೋಣ. ಎರಡನೇ ಐಫೋನ್ 13 ಗೆಲ್ಲುವಂತ ಅದೃಷ್ಟವಂತರು ಯಾರು ಅಂತ ನೋಡುವಂತಹ ಸಮಯ. ಓಕೆ ಸಿರೀಸ್ ಫ್ರಮ್ ಎಂ ಸಿರೀಸ್ ನಿಂದ 7571 7571 7571 ಸಿರೀಸ್ ಫ್ರಮ್ ಎಂ. ರಾಹಿಲ್ ಉಳ್ಳಾಲ್ ಇದೇ ನಮ್ಮ ಮಂಗಳೂರಿನವರು ರಾಹಿಲ್ ಉಳ್ಳಾಲ್. ಸೊ ಕಂಗ್ರಾಚುಲೇಷನ್ ರಾಹಿಲ್ ಅವರಿಗೆ. 7571 ಸಿರೀಸ್ ಫ್ರಮ್ ಎಂ ಎರಡನೇ ಲಕ್ಕಿ ಪರ್ಸನ್, ಎರಡನೇ ವಿನ್ನರ್. ಅಂಡ್ ಥ್ಯಾಂಕ್ ಯು ಸೊ ಮಚ್ ಅಭಿಷೇಕ್ ಅವರೇ, ಥ್ಯಾಂಕ್ ಯು. ಎಸ್ ಅಂಡ್ ಮುಂದಿನ ಲಕ್ಕಿ ಪರ್ಸನ್ ಗಳನ್ನ ನೋಡೋಣ. ಅದಕ್ಕಿಂತ ಮುಂಚೆ ಒನ್ಸ್ ಅಗೇನ್ ಶಫಲ್ ಮಾಡೋಣ. ಓಕೆ ಮುಂದಿನ ಅದೃಷ್ಟವಂತರನ್ನ ಚೂಸ್ ಮಾಡೋದಕ್ಕೆ ನಮ್ಮ ಜೊತೆ ಕರೀಂ ಉಳ್ಳಾಲ್ ಅವರಿದ್ದಾರೆ. ಸೊ ವೆಲ್ಕಮ್ ಮಾಡ್ಕೊಳ್ಳೋಣ ಕರೀಂ ಉಳ್ಳಾಲ್. ಓಕೆ ಸೊ ಮುಂದಿನ ಮೂರನೇ ಐಫೋನ್ 13 ವಿಜೇತರು ಯಾರು ಅಂತ ನೋಡೋಣ. ಎಸ್ ಸರ್ ಶಫಲ್ ಮಾಡ್ತಾ ಒಂದು ನಂಬರ್ ತೆಗೆಯೋಣ. ಮೂರನೇ ಅದೃಷ್ಟದ ಸಂಖ್ಯೆ ಸಿರೀಸ್ ಫ್ರಮ್ ಎಂ ಸಿರೀಸ್ ನಿಂದ 3496 3496 3496 3496 ಸಿರೀಸ್ ಫ್ರಮ್ ಎಂ. ಹುಬ್ಬಳ್ಳಿ ಅರಕೇಶ್ ಫ್ರಮ್ ಹುಬ್ಬಳ್ಳಿ. ಸೊ ದೂರದ ಊರಿಂದ ನಮ್ಮ ಜೊತೆ ಸದಸ್ಯತನವನ್ನ ಪಡ್ಕೊಂಡಿದ್ರು. ಸೊ ಕಂಗ್ರಾಚುಲೇಷನ್ ಸರ್, ಐಫೋನ್ 13 ಅನ್ನ ಗೆಲ್ತಾ ಇದ್ದೀರಾ. ಥ್ಯಾಂಕ್ ಯು. ಅಂಡ್ ಮುಂದಿನ ನಾಲ್ಕನೇ ಐಫೋನ್ 13 ವಿಜೇತರು ಯಾರು ಅಂತ ನೋಡೋಣ. ನಾಲ್ಕನೇ ಅದೃಷ್ಟದ ಸಂಖ್ಯೆ ಸಿರೀಸ್ ಫ್ರಮ್ ಜೆ ಸಿರೀಸ್ ನಿಂದ 5621 5621 5621 ಸಿರೀಸ್ ಫ್ರಮ್ ಜೆ 5621 ಸಿರೀಸ್ ಫ್ರಮ್ ಜೆ. ಅರುಣ ಫ್ರಮ್ ತೀರ್ಥಹಳ್ಳಿ. ಎಸ್ ಥ್ಯಾಂಕ್ ಯು ಸರ್. ಅರುಣ ಫ್ರಮ್ ತೀರ್ಥಹಳ್ಳಿ. ಹಾಗೇನೆ ಇನ್ನೊಂದು ಹುಬ್ಬಳ್ಳಿ, ಇನ್ನೊಂದು ಉಳ್ಳಾಲ. ಅಂಡ್ ಟೋಟಲಿ 4 ಜನ ಈಗ ಅದೃಷ್ಟವಂತರು ಫೈನಲೈಸ್ ಆಗಿದ್ದಾರೆ. ಸೊ ಮುಂದಿನ ಇನ್ನಷ್ಟು ಅದೃಷ್ಟವಂತರನ್ನು ಚೂಸ್ ಮಾಡೋಣ. ಮುಂದಿನ ಅತಿಥಿಯಾಗಿ ನಮ್ಮ ಜೊತೆ ಮುಸ್ತಫಾ ಮಂಜೇಶ್ವರ್. ಓಕೆ ಸೊ 4 ಜನ ಈಗಾಗಲೇ ಐಫೋನ್ 13 ಅನ್ನ ಗೆದ್ದಿದ್ದಾರೆ. ಇನ್ನು 6 ಜನರಿಗೆ ಗೆಲ್ಲುವಂತ ಅವಕಾಶಗಳಿದೆ. ಸೊ ನೇರ ಪ್ರಸಾರ ನೋಡ್ತಾ ಇರುವವರು ಕೂಡ ಅಷ್ಟೇ ವೆಯ್ಟ್ ಮಾಡಿ, ಕೊನೆಯ 6 ಜನರಿಗೆ ಗೆಲ್ಲುವಂತ ಅವಕಾಶ ಇದೆ. ಸೊ ಮುಂದಿನ 5ನೇ ಅದೃಷ್ಟದ ಐಫೋನ್ 13 ವಿನ್ನರ್ ಯಾರು ಅಂತ ನೋಡೋಣ. ಸೊ ಮುಂದಿನ ಸಂಖ್ಯೆ ಸಿರೀಸ್ ಫ್ರಮ್ ಡಿ ಸಿರೀಸ್ ನಿಂದ 0374 0374 ಸಿರೀಸ್ ಫ್ರಮ್ ಡಿ. ರವಿ ಫ್ರಮ್ ಮೆಲ್ಕಾರ್ ಬಿಸ್ರೋಡ್. ರವಿ ಮೆಲ್ಕಾರ್ 0374 ಸಿರೀಸ್ ಫ್ರಮ್ ಡಿ. ಅಂಡ್ ಮುಂದಿನ 6ನೇ ಐಫೋನ್ 13 ವಿಜೇತರು ಸಿರೀಸ್ ಫ್ರಮ್ ಎಂ ಸಿರೀಸ್ ನಿಂದ 5812 5812 5812 ಸಿರೀಸ್ ಫ್ರಮ್ ಎಂ. ಅಮೀರ್ ಫ್ರಮ್ ಸುಳ್ಯ.
ಸೊ ಒಟ್ಟಾರೆ 6 ಜನ ಐಫೋನ್ 13 ಅನ್ನ ಗೆದ್ದಿದ್ದಾರೆ. ಕೊನೆಯ 4 ಜನರಿಗೆ ಅವಕಾಶಗಳಿವೆ ಐಫೋನ್ 13 ಅನ್ನ ಗೆಲ್ಲುವಂತಹ. 4 ಜನ ಅದೃಷ್ಟವಂತರು ಯಾರು ಅಂತ ನೋಡೋಣ. ಓಕೆ, ಸೊ ಕೊನೆಯ 4 ಜನ ಅದೃಷ್ಟವಂತರನ್ನು ಚೂಸ್ ಮಾಡುವಂತ ಸಮಯ. ಸೊ ಮುಂದಿನ ಅತಿಥಿಯಾಗಿ ನಮ್ಮ ಜೊತೆ ಇಮ್ತಿಯಾಜ್ ಬೋಳಾರ್ ಅವರಿದ್ದಾರೆ. ಸೊ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಕೊನೆಯ 4 ಜನ ಐಫೋನ್ 13 ಅನ್ನ ಗೆಲ್ಲುವಂತ ಅದೃಷ್ಟವಂತರು ಯಾರು ಅಂತ ನೋಡುವಂತಹ ಸಮಯ. ಓಕೆ, ಯಾ ಶಫಲ್ ಮಾಡಿದೆ, ಕ್ಯಾಮೆರಾವನ್ನ ನೋಡ್ತಾ ಒಂದು ಕಾಯಿನ್ ಪಿಕ್ ಮಾಡಿ ಸರ್. ಸೊ 7ನೇ ಐಫೋನ್ 13 ವಿಜೇತರು ಸಿರೀಸ್ ಫ್ರಮ್ ವಿ ಸಿರೀಸ್ ನಿಂದ 2642 2642 ಸಿರೀಸ್ ಫ್ರಮ್ ವಿ. ರುಕ್ಯಾ ಫ್ರಮ್ ಉಲಾಯ್ಬೆಟ್ಟು. ಕಂಗ್ರಾಚುಲೇಷನ್ಸ್ ಮೇಡಮ್. ಅಂಡ್ ಮುಂದಿನ ಸಂಖ್ಯೆ. ಓಕೆ, ಸಿರೀಸ್ ಫ್ರಮ್ ವಿ ಸಿರೀಸ್ ನಿಂದ 3812 3812 ಸಿರೀಸ್ ಫ್ರಮ್ ವಿ 3812 ಹರೀಶ್ 3812 ಹರೀಶ್. ಕಂಗ್ರಾಚುಲೇಷನ್. ಸೊ 8 ಜನ ಅದೃಷ್ಟವಂತರು ಫೈನಲೈಸ್ ಆಗಿದ್ದಾರೆ. ಕೊನೆಯ 2 ಅದೃಷ್ಟವಂತರು ಫೈನಲೈಸ್ ಆಗೋದಕ್ಕೆ ಬಾಕಿ. ಸರಿ, ಓಕೆ. ಸೊ 14ನೇ ಕಂತಿನ ಕೊನೆಯ ಸಮಯಕ್ಕೆ ಬರ್ತಾ ಇದ್ವಿ. ಕೊನೆಯ 2 ಅದೃಷ್ಟವಂತರನ್ನ ಚೂಸ್ ಮಾಡುವಂತ ಸಮಯ. ಇದಾದ ಬಳಿಕ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ. ಇನ್ನು ಮುಂದಿನ ತಿಂಗಳು ಮತ್ತೊಮ್ಮೆ ಭೇಟಿ ಆಗೋಣ. ಸೊ ಕೊನೆಯ 2 ಅದೃಷ್ಟವಂತರು ಐಫೋನ್ 13 ಅನ್ನ ಗೆಲ್ಲುವಂತ ಕೊನೆಯ 2 ಅದೃಷ್ಟವಂತರು ಯಾರು ಅಂತ ನೋಡೋಣ. ಸೊ ಅವರನ್ನ ಚೂಸ್ ಮಾಡೋದಕ್ಕೆ ನಮ್ಮ ಜೊತೆ ಇರುವಂತಹ ಅತಿಥಿ ಸೊ ಶರೀಫ್ ಅವರಿದ್ದಾರೆ. ಸೊ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಕಾರ್ಯಕ್ರಮದ ಮುಂದಿನ 2 ಅದೃಷ್ಟವಂತರನ್ನ ಚೂಸ್ ಮಾಡುವಂತಹ ಅತಿಥಿಯಾಗಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತವರು. ಸೊ ವೆಲ್ಕಮ್ ಸರ್. ಸೊ ಕ್ಯಾಮೆರಾವನ್ನ ನೋಡ್ತಾ ಶಫಲ್ ಮಾಡ್ತಾ ಯಾವ್ದಾದ್ರು ಒಂದು ನಂಬರ್ ತೆಗೆದುಕೊಳ್ಳಿ. ಮುಂದ್ಗಡೆ ನೋಡಿ, ಮುಂದ್ಗಡೆ. ಎಸ್, ಶಫಲ್ ಮಾಡ್ಕೊಳ್ತಾ ಯಾವ್ದಾದ್ರು ಒಂದು ಕಾಯಿನ್ ಮುಂದ್ಗಡೆ ನೋಡ್ತಾ. ಓಕೆ, ಎಸ್ ಟೇಕ್. ಅಂಡ್ 9ನೇ ಐಫೋನ್ 13 ವಿಜೇತರು ಸಿರೀಸ್ ಫ್ರಮ್ ಎ ಸಿರೀಸ್ ನಿಂದ 4751 4751 4751 ಸಿರೀಸ್ ಫ್ರಮ್ ಎ. ಯೋಗೀಶ್ ಕಾಟಿಪಳ್ಳ ಸುರತ್ಕಲ್. ಸೊ ಕಂಗ್ರಾಚುಲೇಷನ್. ಕೊನೆಯದಾಗಿ ಒಬ್ಬ ವ್ಯಕ್ತಿಗೆ ಐಫೋನ್ 13 ಗೆಲ್ಲುವಂತ ಅವಕಾಶ ಇದೆ ಸರ್. ಸೊ ನೋಡೋಣ. ಸೊ ವಿಷನ್ ಇಂಡಿಯಾ ಸೀಸನ್ 2ರ 14ನೇ ತಿಂಗಳ ಕೊನೆಯ ಐಫೋನ್ 13 ವಿಜೇತರು ಸೊ ಸಿರೀಸ್ ಫ್ರಮ್ ಎಚ್ ಸಿರೀಸ್ ನಿಂದ 2851 2851 ಸೊ ಕೊನೆಯ ಐಫೋನ್ 13 ವಿಜೇತರು ಇವರು ಮೊಹಮ್ಮದ್ ಅಶ್ರಾಫ್ ಫ್ರಮ್ ಗುಲ್ಬರ್ಗಾ. ಸೊ ಕಂಗ್ರಾಚುಲೇಷನ್ 10 ಜನರಿಗೆ. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಗುಲ್ಬರ್ಗಾ ಆಗಿರ್ಬೋದು ಅಥವಾ ಹುಬ್ಬಳ್ಳಿ ಆಗಿರ್ಬೋದು, ಇನ್ನು ಕೆಲವೊಂದು ಊರುಗಳಿಂದ ಸದಸ್ಯತನವನ್ನು ಪಡ್ಕೊಂಡಿದ್ರು. ಅವರು ತಮ್ಮ ಅದೃಷ್ಟದ ಪರೀಕ್ಷೆಗೆ ಒಳಗಾಗಿ ಇವತ್ತು ಬಹುಮಾನವನ್ನು ಕೂಡ ಪಡ್ಕೊಂಡಿದ್ದಾರೆ. ಸೊ ಮತ್ತೊಮ್ಮೆ ಹೇಳ್ತಾ ಇರುವಂತದ್ದಿಷ್ಟೇ, ತಮ್ಮ ಪ್ರತಿ ತಿಂಗಳ ಪೇಮೆಂಟ್ ಅನ್ನ ಆದಷ್ಟು ಬೇಗನೆ ಮಾಡಿಕೊಳ್ಳಿ. ಸೊ ಕಾರಣ ಏನು ಅಂತ ಹೇಳಿದ್ರೆ, ಫ್ರೀ ಡ್ರಾದ ಮುಖಾಂತರ ಗೋಲ್ಡ್ ರಿಂಗ್ ಅನ್ನ ಗೆಲ್ಲುವಂತ ಅವಕಾಶಗಳಿದೆ. ಚಿನ್ನದ ಬೆಲೆ ಕಳೆದ ತಿಂಗಳಿಗಿಂತ ಈ ತಿಂಗಳಿಗೆ ಎಷ್ಟು ಬದಲಾವಣೆ ಆಗಿದೆ ಅನ್ನುವಂಥದ್ದು ಕೂಡ ತಮ್ಗೆ ಗೊತ್ತಿದೆ. ಸೊ ಮುಂದಿನ ತಿಂಗಳು ಇನ್ನಷ್ಟು ದುಪ್ಪಟ್ಟಾಗುವಂತಹ ಅವಕಾಶಗಳು ಕೂಡ ಇರ್ಬೋದು. ಸೊ ಜೀವನದಲ್ಲಿ ತಾವೇನಾದ್ರೂ ಸಂಪಾದಿಸಿ ಮುಂದ್ಗಡೆ
ಇಡಬಹುದು ಅಂತ ಹೇಳಿದ್ರೆ ಅದು ಚಿನ್ನ ಮತ್ತು ಲ್ಯಾಂಡ್ ಮಾತ್ರ ಅಂತೆ. ಸೊ ಹಾಗಾಗಿ ತಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡಿಕೊಳ್ಳೋದ್ರ ಜೊತೆಯಾಗಿ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಸೊ ಮುಂದಿನ ತಿಂಗಳು ಮತ್ತೊಮ್ಮೆ ಭೇಟಿ ಆಗೋಣ. ಇದಾಗಿತ್ತು ಈ ಕ್ಷಣದ ವಿಶೇಷ. ಸೊ ಮುಂದಿನ ತಿಂಗಳು ಮತ್ತೊಮ್ಮೆ ಭೇಟಿ ಆಗೋಣ. ಅಂಟಿಲ್ ದಟ್ ಸೈನಿಂಗ್ ಆಫ್ ಯುವರ್ ವಿಜಯ್ ಶಶಾಂಕ್ ಕೌಡೂರು. ಥ್ಯಾಂಕ್ ಯು ಸೊ ಮಚ್.